ಹರೇ ಕೃಷ್ಣ. ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ. ಇವತ್ತಿನ ಅಧ್ಯಾಯವನ್ನು ಪ್ರಾರಂಭ ಮಾಡುವ ಮೊದಲು ಪ್ರಾರ್ಥನೆಯನ್ನು ಮಾಡೋಣ. ಓಂ ಅಜ್ಞಾನತಿಮಿರ ಅಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತರಿಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರ ನಿತಾಯ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಸೊ ನಿನ್ನೆ ಅಧ್ಯಾಯ 4ನೇ ಅಧ್ಯಾಯದಲ್ಲಿ ಏನ್ ತಿಳಿದುಕೊಂಡ್ರಿ ಅದನ್ನು ನೀವು ಹ್ಯಾಂಡ್ ರೈಸ್ ಮಾಡಿ ಹೇಳ್ಬೋದು, ಚಾಟಲ್ಲಿ ಕೂಡ ಹಾಕ್ಬೋದು. ಹರೇ ಕೃಷ್ಣ. ಓಕೆ, ಓಪನ್ ಅನ್ಮ್ಯೂಟ್ ಮಾಡ್ತೇನೆ ಹೇಳುವರು. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳಿ ಚಂದ್ರು ಅವರು. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಅದೇ ಭಗವದ್ಗೀತೆ ಭಗವಂತ ಯಾವಾಗ ಹೇಳಿದ್ರು ಅಂತ ತಿಳ್ಕೊಂಡ್ವಿ. ಮತ್ತೆ ಯಾತಕ್ಕೋಸ್ಕರ ಹೇಳಿದ್ರು, ಮತ್ತೆ ಭಗವಂತ ಯಾಕೆ ಅವತಾರ ಬರ್ತಾನೆ, ಅವತಾರ ಮಾಡ್ತಾರೆ ಭಗವಂತ ಅಂತ ತಿಳ್ಕೊಂಡ್ವಿ. ಆಮೇಲೆ ಯಾವ್ಯಾವ ಕರ್ಮ ಎಷ್ಟು ವರ್ಷಗಳಿಂದ ಹೇಳಿದೆ, ಮತ್ತೆ ಅದನ್ನ ಕೇಳ್ತಾರೆ ಅರ್ಜುನ, ಇಷ್ಟು ವರ್ಷದಿಂದ ಯಾರಿಗ್ ಫಸ್ಟ್ ಹೇಳಿದೆ, ನಾನು ಮುಂಚೆ ಹೆಂಗೆ ಹೇಳಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಂತ. ಇದನ್ನೆಲ್ಲ ನಾವು ತಿಳ್ಕೊಂಡು. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಬೇರೆ ಯಾರಾದ್ರೂ ಹೇಳ್ತೀರಾ? ಓಕೆ. ಭಗವದ್ಗೀತೆನ ಯಾರಿಂದ ಓದ್ಬೇಕು ಅಂತ ನಿಮ್ಮದು ಪಲ್ವಿ ನಾವು ಒಳ್ಳೆ ಮತ್ತೆ ಹರೇ ಕೃಷ್ಣ. ಕೇಳಿಸ್ತಿದೆ ಮಾತಾಜಿ? ಕೇಳಿಸ್ತಿದೆ. ಅವಾಗ ನಮ್ದು ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಅನ್ಸುತ್ತೆ. ಭಗವದ್ಗೀತೆನ ಗುರು ಪರಂಪರೆಯಿಂದಾನೇ ಓದಿ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ತಿಳ್ಕೊಂಡ್ವಿ. ಮತ್ತೆ ತಿನ್ನೋಂತ ಆಹಾರನೆಲ್ಲ ಪ್ರಸಾದ ಮಾಡಿ ನೈವೇದ್ಯ ಮಾಡಿ ಅದನ್ನ ನಾವು ತಗೋಬೇಕು ಅನ್ನೋದನ್ನ ತಿಳ್ಕೊಂಡ್ವಿ. ಸರಿ ಮಾತಾಜಿ, ಧನ್ಯವಾದಗಳು. ಓಕೆ, ಲಕ್ಷ್ಮಿಯವರು ಕರ್ಮ ಅಕರ್ಮ ಮತ್ತು ವಿಕರ್ಮದ ಬಗ್ಗೆ ತಿಳಿದುಕೊಂಡ್ರು. ಪ್ರತೇಶ್ ಅವರು ಜ್ಞಾನ ಯೋಗದ ಬಗ್ಗೆ. ಓಕೆ, ಜ್ಞಾನ ಯೋಗ ಆಕ್ಚುಲಿ ಅದೇ ಇದು 1ನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೆ ಕರ್ಮಯೋಗ, ನಂತರ 7ರಿಂದ 12ನೇ ಅಧ್ಯಾಯದವರೆಗೆ ಭಕ್ತಿ ಯೋಗ, ನಂತರ 13ರಿಂದ 18ನೇ ಅಧ್ಯಾಯದಲ್ಲಿ ಜ್ಞಾನ ಯೋಗದ ಬಗ್ಗೆ ತಿಳಿದುಕೊಳ್ಳಲಿದ್ದೀರಿ. ಎಸ್, ಈಗ ಕರ್ಮ ಸನ್ಯಾಸ ಯೋಗ ಅಂತ ಹೇಳಿದ್ರೆ ಏನು ಅಂತ ಯಾರಾದ್ರೂ ಹೇಳ್ತೀರಾ? ಕರ್ಮ ಸನ್ಯಾಸ ಯೋಗ, ಕರ್ಮ ಸನ್ಯಾಸ ಅಂತ ಹೇಳಿದ್ರೆ ಏನು? ಹ್ಯಾಂಡ್ ರೈಸ್ ಮಾಡಿ ಹೇಳ್ಬೋದು, ಚಾಟಲ್ಲಿ ಕೂಡ ಹಾಕ್ಬೋದು. ಎಸ್, ಅದನ್ನ ನಾವು ಇವತ್ತು ತಿಳಿಯೋಣ. ಇಲ್ಲಿ 1ನೇ ಅಧ್ಯಾಯದಲ್ಲಿ ಅರ್ಜುನನ ಗೊಂದಲದ ಬಗ್ಗೆ ನಾವು ನೋಡಿದ್ವಿ. ಅರ್ಜುನ ಸುಮಾರು ಪ್ರಶ್ನೆಗಳನ್ನು ಕೃಷ್ಣನಲ್ಲಿ ಕೇಳ್ತಾನೆ. 2ನೇ ಅಧ್ಯಾಯದಲ್ಲಿ ಅರ್ಜುನ ಭಗವಾನ್ ಕೃಷ್ಣನನ್ನು ಗುರುವಾಗಿ ಸ್ವೀಕರಿಸ್ತಾನೆ. ಅವನು ಅರ್ಜುನ ಶಿಷ್ಯನ ಸ್ಥಾನವನ್ನು ವಹಿಸಿದ ನಂತರ ಕೃಷ್ಣ
ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಮೊಟ್ಟ ಮೊದಲ ಬಾರಿಗೆ ಆತ್ಮದ ಬಗ್ಗೆ ಹೇಳ್ತಾನೆ. ನೀನು ಆತ್ಮ, ದೇಹ ಅಲ್ಲ ಅಂತ ಹೇಳಿ ಅರ್ಜುನನಿಗೆ ತಿಳಿಸುವಂಥದ್ದು. ಹೇಗೆ ಈ ಭಕ್ತಿ ಮಾರ್ಗದಿಂದ ಈ ಆತ್ಮವು ಭೌತಿಕ ಬಂಧನದಿಂದ ಹೇಗೆ ಮುಕ್ತರಾಗಬಹುದು ಅನ್ನೋದನ್ನ ಕೂಡ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ತಿಳಿಸ್ತಾನೆ. ನಂತರ 3ನೇ ಅಧ್ಯಾಯದಲ್ಲಿ ಹೇಗೆ ನಾವು ಈ ಭೌತಿಕ ಜಗತ್ತಿನಲ್ಲಿ ಇದ್ದುಕೊಂಡೇ ನಮ್ಮ ಕರ್ತವ್ಯವನ್ನು ಮಾಡಿಕೊಂಡು ಭಕ್ತಿ ಸೇವೆಯಲ್ಲಿ ತೊಡಗಿಸಿಕೊಳ್ಬಹುದು, ಕರ್ಮಯೋಗವನ್ನು ಪಾಲಿಸಬಹುದು, ಮತ್ತೆ ಕರ್ಮಕಾಂಡಕ್ಕಿಂತ ಕರ್ಮಯೋಗವೇ ಶ್ರೇಷ್ಠ ಅನ್ನುವುದರ ಬಗ್ಗೆ ನಾವು ನೋಡಿದ್ವಿ. 4ನೇ ಅಧ್ಯಾಯದಲ್ಲಿ ನಾವು ಹೇಗೆ ಅಧ್ಯಾಯದ ಅಂತ್ಯದಲ್ಲಿ ಭಗವಂತನು ಅರ್ಜುನನಿಗೆ ಪರಿಪೂರ್ಣ ಜ್ಞಾನದ ಬಗ್ಗೆ ತಿಳಿಸಿ ದಿವ್ಯ ಜ್ಞಾನದ ಬಗ್ಗೆ ಬೋಧನೆ ಮಾಡ್ತಾರೆ. ಭಗವಂತನ ಜನ್ಮ ಮತ್ತು ಕರ್ಮವನ್ನು ಅರಿತವನಿಗೆ ಮುಂದಿನ ಜನ್ಮದಲ್ಲಿ ಅಂದ್ರೆ ಅವನಿಗೆ ಮರುಜನ್ಮ ಇರೋದಿಲ್ಲ, ಈ ಭೂಲೋಕದಲ್ಲಿ ಅವರು ಮತ್ತೆ ಬರ್ಬೇಕಾಗಿಲ್ಲ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿದ್ರೆ ಅಂತ ನಾವು ನೋಡಿದ್ವಿ. ಇವತ್ತು ನಾವು 5ನೇ ಅಧ್ಯಾಯವನ್ನು ನೋಡ್ತಾ ಇದ್ದೇವೆ. 5ನೇ ಅಧ್ಯಾಯದಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಕರ್ಮ ಸನ್ಯಾಸ ಯೋಗ ಅನ್ನುವುದರ ಬಗ್ಗೆ ನಾವು ನೋಡಲಿದ್ದೇವೆ. ಈಗಾಗಲೇ ಹೇಳಿರುವಂತೆ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಲು ಅರ್ಹತೆ ಏನಂತ ಹೇಳಿದ್ರೆ ನೀವು ಭಗವಂತನನ್ನು ಒಪ್ಪಿಕೊಳ್ಳುವುದು, ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣ ಭಗವಂತ ಅಂತ ಹೇಳಿ ಒಪ್ಪಿಕೊಳ್ಳುವಂಥದ್ದು. ಇಲ್ಲದಿದ್ರೆ ನಿಮಗೆ ಭಗವದ್ಗೀತೆ ಅರ್ಥ ಮಾಡಿಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ಕೃಷ್ಣ ಪರಮಾತ್ಮನನ್ನು ಭಗವಂತ ಅಂತ ನೀವು ಸ್ವೀಕರಿಸಿದಾಗ ಭಗವದ್ಗೀತೆ ಖಂಡಿತವಾಗಿ ನಿಮಗೆ ಅರ್ಥ ಆಗುತ್ತೆ. ಅಧ್ಯಾಯ 5ರ ಅವಲೋಕನ ಸನ್ಯಾಸ ಅಥವಾ ಕರ್ಮಯೋಗ. ಮೊದಲನೇ ಶ್ಲೋಕದಲ್ಲಿ ನೋಡ್ಬೋದು, ಸನ್ಯಾಸಕ್ಕಿಂತ ಕರ್ಮಯೋಗ ಸುಲಭ. 2ರಿಂದ 6ನೇ ಶ್ಲೋಕದಲ್ಲಿ ನಿಷ್ಕಾಮ ಕರ್ಮ ಒಬ್ಬನನ್ನು ಬಂಧನದಿಂದ ಮುಕ್ತಗೊಳಿಸುತ್ತದೆ. 7ರಿಂದ 16ನೇ ಶ್ಲೋಕದಲ್ಲಿ ಭಗವಂತನ ಮೇಲೆ ಕೇಂದ್ರೀಕರಿಸುವ ಮೂಲಕ ವಿಮೋಚನೆ. 17ರಿಂದ 29ನೇ ಶ್ಲೋಕದಲ್ಲಿ ತಿಳಿಬಹುದು. ಓಕೆ, ಕರ್ಮಯೋಗ ಕರ್ಮ ಸನ್ಯಾಸ ಯೋಗ ಅಂತ ಹೇಳಿದ್ರೆ ಭಕ್ತಿಯಿಂದ ಕೃಷ್ಣ ಸೇವೆ ಮಾಡುವುದು ಅಂತ ಪ್ರವೀಣ್ ಅವರು ಚಾಟ್ ಅಲ್ಲಿ ಹಾಕಿದ್ದಾರೆ. ಶ್ಲೋಕ 1, ಅರ್ಜುನನ ಗೊಂದಲ. ಅರ್ಜುನ ಉವಾಚ ಶ್ರೀಲ ಪ್ರಭುಪಾದ ಜೈ. ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ಯಚ್ರೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಅರ್ಜುನನು ಕೇಳಿದನು, ಹೇ ಕೃಷ್ಣ, ಮೊದಲು ನೀನು ಕರ್ಮವನ್ನು ಬಿಡಬೇಕೆಂದು ಹೇಳುತ್ತೀಯೇ, ಅನಂತರ ನೀನು ಭಕ್ತಿಪೂರ್ವಕ ಕರ್ಮವನ್ನು ಮಾಡಬೇಕೆಂದೂ ಹೇಳುತ್ತೀಯೇ. ಇವೆರಡರಲ್ಲಿ ಯಾವುದು ಹೆಚ್ಚು ಶ್ರೇಯಸ್ಕರ ಎಂದು ನನಗೆ ಖಚಿತವಾಗಿ ಹೇಳುವೆಯಾ? ಇಲ್ಲಿ ಅರ್ಜುನನ ಪ್ರಶ್ನೆಯಿಂದಲೇ ಪ್ರಾರಂಭ ಆಗ್ತಾ ಉಂಟು. ಕರ್ಮವನ್ನು ಬಿಡಬೇಕು ಅಂತ ಹೇಳ್ತಿದ್ಯಾ, ಭಕ್ತಿಪೂರ್ವಕ ಕರ್ಮವನ್ನು ಮಾಡ್ಬೇಕು ಅಂತ ಕೂಡ ಹೇಳ್ತೀಯಾ, ಇವೆರಡರಲ್ಲಿ ಯಾವುದು ಶ್ರೇಯಸ್ಕರ ಅಂತ ಹೇಳಿ. ಅಂದ್ರೆ ಇಲ್ಲಿ ಶುಷ್ಕ ಮಾನಸಿಕ ಊಹಾಪೋಹಗಳಿಗಿಂತ ಭಕ್ತಿ ಸೇವೆ ಉತ್ತಮವಾಗಿದೆ ಅಂತ ಮುಂದೆ ಭಗವಂತ ಹೇಳ್ತಾನೆ. ಅಂದ್ರೆ ಈ 2ನೇ ಅಧ್ಯಾಯದ ಶ್ಲೋಕ 11ರಿಂದ 30ರವರೆಗೆ ಕೃಷ್ಣ ವಿವರಿಸಿದ ಆತ್ಮದ ಜ್ಞಾನ, ನಾವು ಈ ದೇಹವಲ್ಲ, ನಾವು ಆತ್ಮ ಅಂತ ಹೇಳುವಂಥದ್ದು. ನಂತರ ಶ್ಲೋಕ 31ರಿಂದ 37 ನಿಗದಿತ ಕರ್ತವ್ಯವನ್ನು ವಿವರಿಸಲಾಗಿದೆ. 42ರಿಂದ 45ನೇ ಶ್ಲೋಕದಲ್ಲಿ ಫಲಪ್ರದ ಚಟುವಟಿಕೆಗಳಿಂದಾಗಿ ಆತ್ಮ ಸಿಕ್ಕಿ ಹಾಕಿಕೊಳ್ಳುವುದು. ಶ್ಲೋಕ 46ರಿಂದ 53 ಭಕ್ತಿ ಸೇವೆಯಿಂದ ಬೇರ್ಪಡಿಸುವ ಪ್ರಕ್ರಿಯೆಯನ್ನು ವಿವರಿಸುತ್ತದೆ. 3ನೇ ಅಧ್ಯಾಯದ ಶ್ಲೋಕ 17, 18 ಜ್ಞಾನದಲ್ಲಿರುವ ವ್ಯಕ್ತಿಗೆ ಯಾವ ಕರ್ತವ್ಯವಿಲ್ಲ ಎಂದು ವಿವರಿಸಿದೆ. 4ನೇ ಅಧ್ಯಾಯ ಶ್ಲೋಕ 33 ಎಲ್ಲಾ ರೀತಿಯ ಯಜ್ಞದ ಕೆಲಸವು ಜ್ಞಾನದಲ್ಲಿ ಅಂತ್ಯಗೊಳ್ಳುತ್ತದೆ ಎಂದು ವಿವರಿಸಿದೆ. ಮತ್ತು 4ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಕೃಷ್ಣ ಮತ್ತೆ ಅರ್ಜುನನಿಗೆ ಎದ್ದು ಹೋರಾಡಲು ಹೇಳಿದನು. ಹೀಗೆ ಅರ್ಜುನನು ಗೊಂದಲದಲ್ಲಿದ್ದಾಗ ಸನ್ಯಾಸ ಅಥವಾ ಕರ್ಮ, ಯುದ್ಧ ಮಾಡ್ಬೇಕಾ ಇಲ್ಲ ಕಾಡಿಗೆ ಹೋಗ್ಬೇಕಾ, ಈ ರೀತಿಯಾಗಿ ಕೇಳ್ತಾ ಇದ್ದಾನೆ. ಯಾವುದು ಉತ್ತಮ, ಕರ್ಮ ಸನ್ಯಾಸ ಅಥವಾ ಕರ್ಮಯೋಗ? ನೀವು ಇದನ್ನು ಚಾಟ್ ನಲ್ಲಿ ಹಾಕ್ಬಹುದು. ಕರ್ಮ ಸನ್ಯಾಸ ಉತ್ತಮನ, ಕರ್ಮಯೋಗ ಉತ್ತಮನ ಅಂತ ಹೇಳಿ. ಈಗ ಕರ್ಮ ಸನ್ಯಾಸ ಅಂತ ಹೇಳಿದ್ರೆ ಏನು ಅಂತ ತಿಳಿದುಕೊಳ್ಳೋಣ. ಕರ್ಮ ಸನ್ಯಾಸ ಅಂತ ಹೇಳಿದ್ರೆ ಈಗ ಸಾಮಾನ್ಯವಾಗಿ ಜನರು ತಿಳಿಯುವಂಥದ್ದು ಏನು ಅಂತ ಹೇಳಿದ್ರೆ, ಯಾರಾದ್ರೂ ಗಡ್ಡ ಬಿಟ್ಟು ಕಾವಿ ಬಟ್ಟೆ ತೋರಿಸಿದ್ರೆ
ಅವರು ಕಾಡಿಗೆ ಹೋದ್ರೆ ಅವರು ಒಂದು ಭಕ್ತಿಯಲ್ಲಿದ್ದಾರೆ ಅಂತ ಹೇಳಿ. ಆದ್ರೆ ಇಲ್ಲಿ ಕರ್ಮ ಯೋಗ ಹೇಳಿದ್ರೆ ನಾವು ಗೃಹಸ್ಥರಾಗಿದ್ದುಕೊಂಡೇ ಭಕ್ತಿ ಸೇವೆಯನ್ನು ಮಾಡುವಂಥದ್ದು, ಭಗವಂತನನ್ನು ಕನೆಕ್ಟ್ ಮಾಡಿ ಮಾಡುವಂಥದ್ದು. ಇಲ್ಲಿ ಎರಡು ನೋಡ್ಬೋದು ನೀವು ವ್ಯತ್ಯಾಸವನ್ನು, ಕರ್ಮ ಸನ್ಯಾಸ ಕರ್ಮ ಯೋಗದ ಬಗ್ಗೆ. ಸೊ ಇಲ್ಲಿ ಇದು ಯಾವುದು ಉತ್ತಮ ಅಂತ ನಿಮ್ಮಲ್ಲಿ ಪ್ರಶ್ನೆ ಈಗ. ಓಕೆ, ಪಲ್ಲವಿ ಅವರು, ಆಶಾ ಅವರು, ಸುಗುಣ ಅವರು, ಲಕ್ಷ್ಮಿ ಅವರು ಕರ್ಮ ಯೋಗ ಉತ್ತಮ ಅಂತ ಹೇಳಿ ಹಾಕಿದ್ದಾರೆ. ಯಾಕೆ ಅಂತ ಹೇಳ್ಬೋದಾ? ಕರ್ಮಯೋಗ ಉತ್ತಮ ಯಾಕೆ? ಹರೇ ಕೃಷ್ಣ. ಹ್ಯಾಂಡ್ ರೈಸ್ ಮಾಡಿ ಕೂಡ ಹೇಳ್ಬೋದು, ಚಾಟ್ ಅಲ್ಲಿ ಕೂಡ ಹಾಕ್ಬೋದು. ನೋಡೋಣ ಯಾಕೆ ಉತ್ತಮ ಅಂತ ಹೇಳಿ. ಶ್ಲೋಕ 2, ಅನುಮಾನವನ್ನು ತಿಳಿಗೊಳಿಸುವುದು. ಇಲ್ಲಿ ಭಗವಂತ ಉತ್ತರ ಕೊಡ್ತಾ ಇದ್ದಾನೆ ಇವಾಗ. ಓಕೆ, ರಾಧಾ ಅವರು ಹೇಳ್ತಿರೋದು ನಾವು ಮಾಡುವ ಕೆಲಸದಿಂದ ನಮಗೆ ಪುಣ್ಯ ಬರುತ್ತೆ ಅಂತೇಳಿ. ಶ್ರೀ ಭಗವಾನುವಾಚ ಸನ್ಯಾಸ ಕರ್ಮ ಯೋಗಶ್ಚ ನಿಶ್ರೇಯಾಸಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ದೇವೋತ್ತಮ ಪುರುಷನು ಹೀಗೆ ಉತ್ತರಿಸಿದನು, ಕರ್ಮ ಸನ್ಯಾಸ ಮತ್ತು ಭಕ್ತಿ ಸೇವಾ ಕರ್ಮ ಎರಡೂ ಮುಕ್ತಿ ಪಥಕ್ಕೆ ಕೊಂಡೊಯ್ಯುತ್ತವೆ. ಆದರೆ ಇವೆರಡರಲ್ಲಿ ಭಕ್ತಿ ಸೇವಾ ಕರ್ಮವು ಕರ್ಮ ಸನ್ಯಾಸಕ್ಕಿಂತ ಉತ್ತಮ. ಸೊ ಇಲ್ಲಿ ಭಕ್ತಿ ಸೇವಾ ಕರ್ಮವು ಉತ್ತಮ ಅಂತ ಹೇಳ್ತಾನೆ ಭಗವಂತ. ಯಾಕೆಂತ ಹೇಳಿದ್ರೆ ಈಗ ಕರ್ಮ ಸನ್ಯಾಸ ಅಂತ ಹೇಳಿದ್ರೆ ಈಗ ನೀವು ನೋಡ್ಬೋದು ಹಿಮಾಲಯದಲ್ಲೆಲ್ಲ ಇರ್ತಾರೆ, ಅವ್ರಿಗೆ ಈ ಒಂದು ಪರಮಾತ್ಮ ಸಾಕ್ಷಾತ್ಕಾರ ಆಗಿರ್ತದೆ, ಆದ್ರೆ ಅವರು ಭಕ್ತರಾಗಿರೋದಿಲ್ಲ. ಈ ಭಗವಾನ್ ಸಾಕ್ಷಾತ್ಕಾರ ಯಾರಿಗಾಗುತ್ತೆ? ಅವ್ರ ಭಕ್ತರಿಗೆ ಮಾತ್ರ. ಅವ್ರಿಗೆ ಭಗವಾನ್ ಸಾಕ್ಷಾತ್ಕಾರ ಆಗಿರೋ ಕಾರಣ ಅವ್ರಿಗೆ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಆದ್ರೆ ಕರ್ಮ ಸನ್ಯಾಸಿಗಳಿಗೆ ಪರಮಾತ್ಮ ಸಾಕ್ಷಾತ್ಕಾರ ಆಗಿರ್ತದೆ. ಈಗ ನಿಮಗೆ ಅವರು ಒಂದು ಇನ್ನೊಬ್ಬರಿಗೆ ಶಾಪ ಕೊಡುವಷ್ಟು ಅವರಲ್ಲಿ ಶಕ್ತಿ ಇರುತ್ತೆ, ಆದ್ರೆ ಅವರು ಭಕ್ತರಾಗಿರೋದಿಲ್ಲ. ಭಕ್ತ ಸನ್ಯಾಸಿ ಯಾರಿರ್ತಾರೆ, ಈ ಒಂದು ವೈಷ್ಣವರು ಯಾರಿರ್ತಾರೆ, ಅವ್ರು ಮಾತ್ರ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕಾಗ್ತದೆ. ಈ ಕರ್ಮ ಸನ್ಯಾಸ ಹೇಗೆ ಅಂತ ಹೇಳಿದ್ರೆ ಅವ್ರು ಎಲ್ಲವನ್ನು ನೇತಿ ಅಂತ ಹೇಳ್ತಾರೆ, ಎಲ್ಲವನ್ನು ತ್ಯಜಿಸಿ ಅವರು ಆ ಒಂದು ಕಾಡಿಗೆ ಹೋಗುವಂಥದ್ದು. ಅಲ್ಲಿ ಅವರು ಸಫಲರಾಗ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ, ಕೆಲವೊಮ್ಮೆ ಅದರಲ್ಲಿ ಪತನ ಹೊಂದುವ ಸಾಧ್ಯತೆ ಕೂಡ ಇರ್ತದೆ. ಅದಕ್ಕೆ ಭಗವಂತ ಹೇಳುವಂಥದ್ದು, ಚೈತನ್ಯ ಮಹಾಪ್ರಭುಗಳು ಹೇಳುವಂಥದ್ದು ಏನಂತ ಹೇಳಿದ್ರೆ, ಸ್ಥಾನೇ ಸ್ಥಿತ ವೇರೆವರ್ ಯು ಆರ್ ಯು ಚಾಂಟ್ ಅಂತ ಹೇಳಿ. ನಾವು ಗೃಹಸ್ಥರಾಗಿದ್ದುಕೊಂಡೇ ಭಕ್ತಿ ಸೇವೆಯನ್ನು ಮಾಡುವಂಥದ್ದು, ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವಂಥದ್ದು, ಭಕ್ತರ ಸಂಘದಲ್ಲಿ ಇದ್ದುಕೊಂಡು ಈಗ ತರಗತಿಗಳನ್ನು ಅಟೆಂಡ್ ಮಾಡುವಂಥದ್ದು, ಕೇಳುವಂಥದ್ದು, ಇದು ಪ್ರಭುಪಾದರ ಪುಸ್ತಕ ಭಗವದ್ಗೀತೆ ಭಾಗವತ ಪುಸ್ತಕ ಓದುವಂಥದ್ದು, ಇವಿಷ್ಟು ಮಾಡಿದ್ರೆ ಉತ್ತಮ. ಇಲ್ಲಿ ನಮ್ಮ ಒಂದು ಮೆಂಟಲ್ ಸ್ಪೆಕ್ಯುಲೇಷನ್ ಏನು ಊಹಾಪೋಹ ಮಾಡ್ತೀವಿ, ಅದಕ್ಕಿಂತ ಭಕ್ತಿ ಸೇವೆ ಉತ್ತಮ ಅಂತೇಳಿ. ಯಾಕಂತ ಹೇಳಿದ್ರೆ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಪ್ರಪದ್ಯತೆ. ಈಗ ನಾವು ಒಬ್ಬರೇ ಕೃಷ್ಣನ ಹತ್ತಿರ ಹೋಗ್ತೇವೆ, ನಾವು ಓದಿ ತಿಳಿದುಕೊಳ್ತೇವೆ, ಜ್ಞಾನ ಸಂಪಾದನೆ ಮಾಡ್ತೇವೆ ಅಂತ ಹೇಳಿ ಹೋದ್ರೆ ನಮಗೆ ಭಗವಂತನ ತಿಳಿಯೋದಕ್ಕೆ ಸಾಧ್ಯ ಇಲ್ಲ. ತುಂಬಾ ಜನ್ಮಗಳನ್ನು ನಾವು ಕಳಿಬೇಕಾಗ್ತದೆ ಭಗವಂತನನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ. ಆದ್ರೆ ಭಕ್ತಿ ಸೇವೆ ಮಾಡಿದ್ರೆ, ನಾವು ಭಕ್ತರ ಸಂಘದಲ್ಲಿದ್ದಾಗ ನಮಗೆ ಭಕ್ತರಿಂದ ತಿಳಿಯುತ್ತೆ ಹೇಗೆ ಭಕ್ತಿ ಸೇವೆ ಮಾಡುವಂಥದ್ದು, ಭಗವಂತನ ಧಾಮಕ್ಕೆ ಹೇಗೆ ಹೋಗುವಂಥದ್ದು ಅಂತ ಹೇಳಿ. ಹಾಗೆ ಇಲ್ಲಿ ಊಹಾಪೋಹ ಅಂತ ಹೇಳಿದ್ರೆ ಈಗ ನಮ್ಮಲ್ಲಿ 4 ದೋಷಗಳಿರ್ತವೆ. ತಪ್ಪು ಮಾಡುವುದು, ಭ್ರಮೆಗೆ ಒಳಗಾಗುವುದು, ಮೋಸ ಮಾಡುವುದು, ಮತ್ತೆ ನಮ್ಮ ಇಂದ್ರಿಯಗಳು ಅಪರಿಪೂರ್ಣವಾಗಿರ್ತವೆ. ಇದರಿಂದ ಏನಾಗುತ್ತೆ, ನಾವು ಆ ಭ್ರಮೆಯಲ್ಲಿ ಇದ್ದುಕೊಂಡು ಈ ಮಾನಸಿಕ ಊಹಾಪೋಹ ಮಾಡ್ತಾ ಇರ್ತೇವೆ. ಅದಕ್ಕಿಂತ ಭಕ್ತಿ ಸೇವೆ ಉತ್ತಮ. ನಾವು ಯಾವಾಗ್ಲೂ ಭಕ್ತರ ಸಂಘದಲ್ಲಿ ಇರ್ಬೇಕು. ಭಕ್ತರ ಸಂಘದಲ್ಲಿ ಇದ್ದು ನಾವು ಭಕ್ತಿ ಸೇವೆ ಮಾಡ್ತಾ ಇದ್ರೆ ನಮಗೆ ಯಾವುದೇ ಅವಾಗ ಈ ಒಂದು ಏನ್ ಹೇಳ್ತಾರೆ, ನಾವು ಮೆಂಟಲ್ ಸ್ಪೆಕ್ಯುಲೇಟರ್ಸ್ ಆಗಿರೋದಿಲ್ಲ.
ಅಂತ ಹೇಳಿ ನೋಡ್ಬೋದು. ಯಾಕೆ ನಾವು ಭಕ್ತರೊಂದಿಗೆ ಭಗವಂತನ ಬಗ್ಗೆನೆ ಆ ಒಂದು ಚರ್ಚೆ ಮಾಡ್ತಾ ಇರ್ತೇವೆ, ಭಗವಂತನ ಬಗ್ಗೆ ತಿಳಿದುಕೊಳ್ಳಲಿಕೊಳ್ತಾ ಇರ್ತೇವೆ. ಆವಾಗ ನಮ್ಗೆ ಪರಿಪೂರ್ಣರಾಗಲು ಸಾಧ್ಯತೆ ಇರ್ತದೆ. ಈಗ 6 ರೀತಿಯ ಧರ್ಮಗಳು ಯಾವುವು? ಇದನ್ನು ನೀವು ಉತ್ತರವನ್ನು ಚಾಟ್ ನಲ್ಲಿ ಹೇಳ್ಬೋದು. ಓಕೆ, ಕರ್ಮ ಸನ್ಯಾಸ, ಭೌತಿಕ ಜಗತ್ತಿನಲ್ಲಿ ವಿರಕ್ತಿ ಹೊಂದಿ ಕೇವಲ ಶ್ರೀಕೃಷ್ಣನ ದಾಸನಾಗುವುದು. ನಾವು ಮಾಡುವ ಕೆಲಸದಿಂದ ನಮಗೆ ಪುಣ್ಯ ಬರುತ್ತೆ. ಸೊ 6 ರೀತಿಯ ಧರ್ಮಗಳು ಯಾವುವು? ಹ್ಯಾಂಡ್ ರೈಸ್ ಮಾಡಿ ಕೂಡ ಹೇಳ್ಬೋದು, ಚಾಟ್ ನಲ್ಲಿ ಕೂಡ ಹಾಕ್ಬೋದು. ಆರು ರೀತಿಯ ಧರ್ಮಗಳು ಯಾವುದು ಅಂತ ನೋಡೋಣ. ವಿಧರ್ಮ ಹೇಳಿದ್ರೆ ಅಧರ್ಮ, ಕೆಟ್ಟದು ಮಾಡೋದು. ಪರಧರ್ಮ, ಧಾರ್ಮಿಕ ತತ್ವಗಳಿಗೆ ಒಬ್ಬರು ಅನರ್ಹರು, ಅಂದ್ರೆ ಇದಕ್ಕೆ ಅವರು ಈ ಧಾರ್ಮಿಕ ತತ್ವಗಳಿಗೆ ಅವರು ಅರ್ಹರಲ್ಲ, ಪರಧರ್ಮ ಅಂದ್ರೆ. ಉಪಧರ್ಮ ಅಂತ ಹೇಳಿದ್ರೆ ಇತರರಿಗೆ ಭೌತಿಕವಾಗಿ ಸಹಾಯ ಮಾಡುವುದು. ನಾವು ಈಗ ನೋಡ್ಬೋದು, ನೀವು ಸಮಾಜದಲ್ಲಿ ಸಹಾಯ ಮಾಡುವರು, ಸ್ವಯಂ ಸೇವಕರು ಅಂತ ಹೇಳಿದ್ರೆ ಈಗ ಹಾಸ್ಪಿಟಲ್ ಅಲ್ಲಿ ಸಹಾಯ ಮಾಡ್ತಾ ಇರ್ತಾರೆ, ಹಾಸ್ಪಿಟಲ್ ಅನ್ನು ಕಟ್ಟಿಸುವಂತದ್ದು, ಈ ರೀತಿಯಾಗಿ ಎಲ್ಲ ಅಂದ್ರೆ ಭೌತಿಕವಾಗಿ ಸಹಾಯ ಮಾಡುವಂತದ್ದು ಉಪಧರ್ಮ. ಛಲಧರ್ಮ ಅಂತ ಹೇಳಿದ್ರೆ ಮೋಸ ಧರ್ಮ, ಇದು ಚೀಟಿಂಗ್ ರಿಲಿಜನ್. ನಂತರ ಧರ್ಮ ಆಭಾಸ್, ಆಡಂಬರದ ಧರ್ಮ, ಧಾರ್ಮಿಕವಾಗಿ ಕಂಡುಬರುವ ಆದರೆ ಅಲ್ಲದ ತತ್ವಗಳು. ಅದು ಧರ್ಮದ ಹಾಗೆ ಕಾಣ್ತದೆ, ಅದು ಆದ್ರೆ ಧರ್ಮ ಅಲ್ಲ ಅದು. ಇನ್ನು ಪರೋಧರ್ಮ, ಆತ್ಮದ ಶಾಶ್ವತ ಧರ್ಮ. ಇದು ಶ್ರೀಮದ್ ಭಾಗವತಂನಲ್ಲಿ 1ನೇ ಸ್ಕಂದದ 2ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ ಹೇಳ್ತಾರೆ. ಏನಂತ ಹೇಳಿ, ಸವೈ ಪುಂಸಾಂ ಪರೋಧರ್ಮ ಯಥೋ ಭಕ್ತಿ ರದೌಷಜೆ ಅಹೇತುಕಿ ಅಪ್ರತಿಹತ ಯಾತ್ಮ ಸುಪ್ರಸೀದತಿ. ಭಾಗವತಂ ಪರೋಧರ್ಮ, ಜೀವಿಯ ಧರ್ಮ. ನಾವು ನಿತ್ಯ ಕೃಷ್ಣನ ಸೇವಕರು, ಜೀವೇರ ಸ್ವರೂಪೈ ನಿತ್ಯೇರ ಕೃಷ್ಣದಾಸ್. ನಾವು ನಿತ್ಯ ಭಗವಂತನ ಸೇವಕರು, ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಾವು ಭಗವಂತನ ಸೇವೆ ಮಾಡುವಂಥದ್ದು. ಈಗ ನಿಮ್ಮಲ್ಲಿ ಪ್ರಶ್ನೆ, ಮಾನವ ಸೇವೆಯು ಮಾಧವ ಸೇವೆಗೆ ಸಮಾನವೇ? ಮಾನವ ಸೇವೆಯು ಮಾಧವ ಸೇವೆಗೆ ಸಮಾನವೇ? ಎಸ್, ಹರೇ ಕೃಷ್ಣ. ಯಾರ್ಯಾರು? ಗೀತಾ ಅವರ ಇದು ಗ್ಯಾಲಕ್ಸಿ ಅಂದ್ರೆ ಅನ್ಮ್ಯೂಟ್ ಮಾಡಿ. ಅಲ್ಲ, ನಾವು ಮಾನವನಿಗೆ ಕೊಟ್ರೆ ಅವ್ರು ಅದನ್ನು ಬೇರೆ ಯಾವ್ದಕ್ಕಾದ್ರೂ ಯೂಸ್ ಮಾಡಿ ಪಾಪ ಕಾರ್ಯಕ್ಕೆ ಯೂಸ್ ಮಾಡಿದ್ರೆ ಅದು ಭಗವಂತನ ಸೇವೆಗೆ ಸರಿಸಾಟಿ ಆಗೋದಿಲ್ಲ. ಓಕೆ, ಅದೇ ಸವಿತಾ ಕುಮಾರ್ ಹೇಳ್ತಾರೆ ಹೌದು ಅಂತೇಳಿ. ಓಕೆ, ಈಗ ನೋಡೋಣ ಇದಕ್ಕೆ ಉತ್ತರ. ಮಾನವ ಸೇವೆ ಈಗ ನೀವು ಮಾಡ್ತೀರಿ ಅನ್ಕೊಳ್ಳಿ, ಆದ್ರೆ ಈಗ ಮಾತಾಜಿಯವರು ಹೇಳಿದಾಗೆ ನಾವೀಗ ಅವರಿಗೆ ಸಹಾಯ ಅಂತೇಳಿ ಮಾಡ್ತೇವೆ, ಆದ್ರೆ ಅವರು ಅದನ್ನ ಕೆಟ್ಟದಕ್ಕೆ ಉಪಯೋಗಿಸ್ಕೊಂಡ್ರೆ, ಕೆಟ್ಟ ಕೆಲಸ ಮಾಡಿದ್ರೆ, ಅದರಿಂದ ಒಬ್ಬರಿಗೆ ನೀವು ಹಣವನ್ನು ಕೊಡ್ತೀರಿ, ಅವ್ರು ಅದನ್ನು ಕೆಟ್ಟ ಕೆಲಸ ಮಾಡಿದ್ರೆ ಆ ಒಂದು ಫಲ ಏನಿದೆ 50% ಫಲ ನಿಮಗೂ ಬರುತ್ತೆ. ಈಗ ಮಾನವ ಸೇವೆ ನಾವು ಎಷ್ಟು ಜನರಿಗೆ ಸಹಾಯ ಮಾಡ್ಬೋದು ಮಾಡುದಾದ್ರೆ, ಆದ್ರೆ ನಾವು ಮಾಧವ ಸೇವೆ ಮಾಡಿದ್ರೆ, ಕೃಷ್ಣನ ಸೇವೆ ಮಾಡಿದ್ರೆ ಏನಾಗ್ತದೆ, ಕೃಷ್ಣ ಎಲ್ಲರನ್ನು ಕೂಡ ಕಾಪಾಡ್ತಾನೆ. ಈಗ ನಾವು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಅವರಿಗೆ ಪ್ರಸಾದವನ್ನು ಹಂಚಬಹುದು. ಪ್ರಸಾದವನ್ನು ಕೊಟ್ಟಾಗ ಅವರಿಗೆ ಕೃಷ್ಣ ಪ್ರಜ್ಞೆಗೆ ಬರ್ತಾರೆ, ಅವರು ಈ ತರಗತಿಯನ್ನು ಕೇಳ್ತಾರೆ. ಅವಾಗ ಅವ್ರಿಗೆ ಏನಾಗ್ತದೆ, ಅವ್ರಿಗೆ ಭಗವಂತನ ಜೊತೆ ನಾವು ಕನೆಕ್ಟ್ ಮಾಡಿದಾಗುತ್ತೆ, ಅದು ಉತ್ತಮ. ಹಾಗಾಗಿ ಅವರಿಗೆ ಪ್ರಸಾದವನ್ನು ಹಂಚುವುದು ಉತ್ತಮ. ಹಾಗಾಗಿ ಮಾಧವ ಸೇವೆ ಮಾಡಿದ್ರೆ ನಾವು ಮಾನವರಿಗೂ ಸೇವೆ ಮಾಡಿದಾಗೆ ಆಗ್ತದೆ.
ಇದು ಸಮಾನ ಅಲ್ಲ. ಮಾನವ ಸೇವೆಯು ಮಾಧವ ಸೇವೆಗೆ ಸಮಾನ ಅಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದುಕೊಂಡು ತಾವೀಗ ನೋಡ್ಬೋದು ನೀವು, ಕೃಷ್ಣ ಪ್ರಜ್ಞೆಯಲ್ಲಿ ಈಗ ಅವರು ಕೂಡ ಜನರಿಗೆ ಸಹಾಯವನ್ನು ಮಾಡ್ತಾರೆ. ಹೇಗೆ ಅಂತ ಹೇಳಿದ್ರೆ ಈ ಒಂದು ಪ್ರಸಾದವನ್ನು ಹಂಚುವಂಥದ್ದು. ಇದರಿಂದ ಏನಾಗ್ತದೆ, ಅವರ ಒಂದು ಪ್ರಜ್ಞೆ ಕೃಷ್ಣ ಪ್ರಜ್ಞೆ ಆಗುತ್ತೆ. ಇದರಿಂದ ಅವರಿಗೆ ಈ ಒಂದು ಭೌತಿಕ ಪ್ರಪಂಚದಿಂದ ಮುಕ್ತಿ ಸಿಗುತ್ತೆ. ಇದು ಉತ್ತಮ. ಈಗ ಉಪಧರ್ಮಕ್ಕೆ ಒಂದು ಉದಾಹರಣೆಯನ್ನು ನೋಡೋಣ ಇಲ್ಲಿ. ಉಪಧರ್ಮ ಅಂತ ಹೇಳಿದ್ರೆ ನಾವೀಗ ಒಳ್ಳೆಯದು ಮಾಡುವಂಥದ್ದು. ಓಕೆ, ಲಕ್ಷ್ಮೀಶ್ ಅವರು ಕೂಡ ಹೇಳ್ತಾ ಇದ್ದಾರೆ, ಮಾನವನನ್ನು ಮಾಧವನೆಡೆಗೆ ಕರೆದುಕೊಂಡು ಹೋಗುವುದೇ ನಿಜವಾದ ಸೇವೆ. ವೆರಿ ಗುಡ್. ಸೊ ಇಲ್ಲಿ ಉಪಧರ್ಮ ಅಂತ ಹೇಳಿದ್ರೆ ನಾವು ಬೇರೆಯವರಿಗೆ ಉಪಕಾರ ಮಾಡೋದು, ಒಳ್ಳೆಯದು ಮಾಡುವಂಥದ್ದು. ಇದರಿಂದ ಏನಾಗ್ತದೆ ಅಂತ ನೋಡೋಣ. ನೃಗ ಮಹಾರಾಜ ಏನ್ ಮಾಡ್ತಾನೆ, ಒಂದ್ಸಲ ಅವನಿಗೆ ಬ್ರಾಹ್ಮಣರನ್ನೆಲ್ಲ ಕರೆಸಿ ಅವರಿಗೆ ಗೋದಾನ ಮಾಡ್ಬೇಕು ಅಂತ ಇಚ್ಛೆ ಆಗ್ತದೆ. ಅದು ಕೂಡ ಗೋವುಗಳಿಗೆ ಹೇಗೆ ಅದು ಶ್ರೇಷ್ಠ ದಾನ, ಗೋವುಗಳಿಗೆಲ್ಲ ಬಂಗಾರವನ್ನು ಹಾಕಿ ಗೋದಾನ ಮಾಡುವಂಥದ್ದು ಅಂತೇಳಿ. ಹೀಗೆ ಮಾಡಿದಾಗ ಏನಾಗ್ತದೆ, ಒಂದು ಹಸು ಒಬ್ಬ ಬ್ರಾಹ್ಮಣನ ಕೊಟ್ಟಿಗೆಯಿಂದ ತಪ್ಪಿಸಿಕೊಂಡು ಬಂದು ರಾಜನ ಒಂದು ಕೊಟ್ಟಿಗೆಗೆ ಬಂದಿರ್ತದೆ. ರಾಜನಿಗೆ ಅದು ಗೊತ್ತಿರೋದಿಲ್ಲ. ಅವರು ಅದನ್ನು ಮರುದಿವಸ ಬೇರೆ ಬ್ರಾಹ್ಮಣನಿಗೆ ದಾನ ಮಾಡ್ತಾನೆ. ಇದರಿಂದ ಏನಾಗ್ತದೆ, ಮೊದಲನೇ ಬ್ರಾಹ್ಮಣ ಬಂದು ಹೇಳ್ತಾನೆ, ಅದು ಆಲ್ರೆಡಿ ಒಬ್ಬರಿಗೆ ದಾನ ಮಾಡಿದ್ದಾನೆ, ನೀನ್ ಮತ್ತೆ ಹೇಗೆ ಇನ್ನೊಬ್ಬರಿಗೆ ದಾನ ಮಾಡಿದ್ದೆ ಅಂತ ಹೇಳಿ ಹಾಗೆ ಶಾಪ ಕೊಡುವಂಥದ್ದು, ನೀನು ಹಲ್ಲಿ ಆಗು ಅಂತ. ಹಾಗೆ ಇಲ್ಲಿ ನೃಗರಾಜ ಅವನು ಉಪಕಾರ ಮಾಡ್ಲಿಕ್ಕೆ ಹೋಗಿರುವಂಥದ್ದು, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ. ಆದ್ರೆ ಅದರಿಂದ ಏನಾಗುತ್ತೆ, ಅವನಿಗೆ ಕರ್ಮ ಬಂಧನ ಆಗುತ್ತೆ ಅಂತ ನೋಡ್ಬೋದು. ಹಾಗಾಗಿ ನಮಗೆ ಗೊತ್ತಿರೋದಿಲ್ಲ ನಾವು ಮಾಡ್ತಾ ಇರೋದು ಇದು ಒಳ್ಳೆಯದಾ ಅಂತೇಳಿ. ಆದ್ರೆ ನಾವು ಯಾವಾಗ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದು ಒಂದು ಭಕ್ತಿ ಸೇವೆಯಲ್ಲಿ ನಾವು ಮಾಡ್ತಾ ಇರ್ತೇವೆ ಕೆಲಸಗಳನ್ನು, ಅವಾಗ ನಮಗೆ ಕೃಷ್ಣ ಗೈಡ್ ಮಾಡ್ತಾ ಇರ್ತಾನೆ. ಕೃಷ್ಣ ನಮ್ಮನ್ನು ಕೃಷ್ಣನ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಸೇವೆ ಮಾಡೋದ್ರಿಂದ ಏನಾಗುತ್ತೆ, ನಮ್ಗೆ ಅದರಲ್ಲಿ ಯಾವುದೇ ಬಂಧನ ಇರೋದಿಲ್ಲ. ಹಾಗಾಗಿ ನಾವು ತಿಳಿಬಹುದು, ಈಗ ಏನೇ ಒಂದು ಒಳ್ಳೆಯದು ಮಾಡ್ತಾರೆ, ಪುಣ್ಯ ಗಳಿಸ್ತಾರೆ, ಆದ್ರೆ ಆ ಬ್ರಹ್ಮ ಭುವನ ಲೋಕೆ, ಈಗ ಬ್ರಹ್ಮ ಲೋಕದವರೆಗೂ ಕೂಡ ಅವರಿಗೆ ಈಗ ಅವರಿಗೆ ಪ್ರಭಲೋಕದವರೆಗೆ ಹೋದ್ರೂ ಕೂಡ ಏನಾಗ್ತದೆ, ಅವರ ಒಂದು ಪುಣ್ಯ ಕ್ಷೀಣಿಸಿದ ನಂತರ ಮತ್ತೆ ಅವರು ಈ ಭೌತಿಕ ಪ್ರಪಂಚದಲ್ಲಿ ಈ ಜನ್ಮ ಮೃತ್ಯು ಜರ ವ್ಯಾಧಿ ಚಕ್ರಕ್ಕೆ ಒಳಗಾಗ್ಲೇಬೇಕಾಗ್ತದೆ. ಹಾಗಾಗಿ ಭಕ್ತಿ ಸೇವೆ ಮಾಡ್ಬೇಕು, ನಾವು ಕೃಷ್ಣನ ಸೇವೆ ಮಾಡ್ಬೇಕು. ಕೃಷ್ಣನ ಸೇವೆ ಮಾಡಿದ್ರೆ ಮಾತ್ರ ನಮಗೆ ಈ ಭೌತಿಕ ಬಂಧನದಿಂದ ಬಿಡುಗಡೆ ಹೊಂದಬಹುದು. ವೈರಾಗ್ಯದ ಸರಿಯಾದ ತಿಳುವಳಿಕೆ. ಪ್ರಾಪಂಚಿಕತೆಯ ಬುದ್ಧಿಯ ಹರಿಸಂಬಂಧಿ ವಸ್ತುನಃ ಮುಮುಕ್ಷುಭಿಃ ಪರಿತ್ಯಾಗೋ ವೈರಾಗ್ಯಂ ಫಲ್ಗು ಕಥ್ಯತೆ. ಶ್ರೀಲ ರೂಪ ಗೋಸ್ವಾಮಿಯವರು ತಮ್ಮ ಭಕ್ತಿರಸಾಮೃತ ಸಿದ್ಧುವಿನಲ್ಲಿ ಹೇಳ್ತಾರೆ, ನಿರ್ಬಂಧೆ ಕೃಷ್ಣ ಸಂಬಂಧೆ ಯುಕ್ತ ವೈರಾಗ್ಯದ ಬಗ್ಗೆ ಹೇಳ್ತಾರೆ ಅವರು. ಅಂದ್ರೆ ನಾವು ಯಾವುದೇ ಒಂದು ವಸ್ತು ಇರ್ಲಿ ಅದನ್ನು ಕೃಷ್ಣನಿಗೆ ಕನೆಕ್ಟ್ ಮಾಡುವಂಥದ್ದು. ಈಗ ಫಾಲ್ಗು ವೈರಾಗ್ಯ ಅಂತ ಹೇಳಿದ್ರೆ ಏನು, ಈಗ ನಾವು ನೋಡ್ತೇವೆ ಹೆಚ್ಚಿನವರು ಎಲ್ಲ ಈ ಒಂದು ಐಹಿಕವಾದ ಒಂದು ಕೆಲಸಗಳನ್ನೆಲ್ಲ ಬಿಟ್ಟು ಕಾಡಿಗೆ ಹೋಗುವಂಥದ್ದು. ನಾವು ತಿಳಿಯುವಂಥದ್ದು ಅವರು ವೈರಾಗಿಗಳಾಗಿದ್ದಾರೆ, ಅವರು ಭಕ್ತಿಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ. ಆದ್ರೆ ಅವರ ಇಂದ್ರಿಯ ಕಂಟ್ರೋಲ್ ಅನ್ನು ಮಾಡ್ಲಿಕ್ಕೆ ಆಗೋದಿಲ್ಲ, ನಿಗ್ರಹ ಮಾಡ್ಲಿಕ್ಕೆ ಆಗೋದಿಲ್ಲ ಅವರಿಗೆ. ಅವರು ಅದರಲ್ಲಿ ಪತನ ಹೊಂದುತ್ತಾರೆ. ಆ ರೀತಿಯಾಗಿ ಹೋಗ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಒಂದೆರಡು ಮದುವೆ ಆಗುವಂಥದ್ದು ಇದೆಲ್ಲ ನೋಡ್ತೇವೆ ನಾವು. ಇದೆಲ್ಲವೂ ಕೂಡ ಫಾಲ್ಗು ವೈರಾಗ್ಯ, ಇದು ಸರಿಯಾದ ವೈರಾಗ್ಯ ಅಲ್ಲ. ಆದ್ರೆ ಯುಕ್ತ ವೈರಾಗ್ಯ ಅಂತ ಹೇಳಿದ್ರೆ ಎಲ್ಲವನ್ನು ಕೃಷ್ಣನಿಗೆ ಕನೆಕ್ಟ್ ಮಾಡುವಂಥದ್ದು. ಈಗ ನಾವು ಈ ಒಂದು ಲ್ಯಾಪ್ಟಾಪ್, ಕಂಪ್ಯೂಟರ್, ಇದು ಮೊಬೈಲ್ ಇದನ್ನೆಲ್ಲ ಯೂಸ್ ಮಾಡ್ತೇವೆ. ಯಾಕಂದ್ರೆ ಇದನ್ನ ಕ್ಲಾಸ್ ಕೇಳೋದಕ್ಕೆ, ಕ್ಲಾಸ್ ಲಿಂಕ್ ಹಾಕೋದಕ್ಕೆ, ಕ್ಲಾಸ್ ಮಾಡೋದಕ್ಕೆ, ಹೀಗಾಗಿ ಇದನ್ನು ಯುಕ್ತ ವೈರಾಗ್ಯ ಅಂತ ಹೇಳೋದು. ಅದರಲ್ಲಿ ನಮಗೆ ಸಂಬಂಧ ಪಡದ ವಿಷಯಗಳು ಇರ್ಬೋದು, ಆದ್ರೆ ನಾವು ಅದನ್ನ ಗಮನಿಸೋದಿಲ್ಲ, ಬರೀ ಕ್ಲಾಸಿಗೋಸ್ಕರ ಮಾತ್ರ. ಇದನ್ನ ಯುಕ್ತ ವೈರಾಗ್ಯ ಅಂತ ಹೇಳುವಂಥದ್ದು. ಇದಕ್ಕೆ ಒಂದು ಉದಾಹರಣೆ ನೋಡೋದಾದ್ರೆ, ರೂಪ ಗೋಸ್ವಾಮಿ ಮತ್ತು ಸನಾತನ ಗೋಸ್ವಾಮಿ ಇವರು ಚೈತನ್ಯ ಮಹಾಪ್ರಭುಗಳ ಶಿಷ್ಯರಾಗಿರ್ತಾರೆ. ಅವರು ನವಾಬ್ ಹುಸೇನರ ಆಸ್ಥಾನದಲ್ಲಿರ್ತಾರೆ. ಒಬ್ರು ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ, ಮತ್ತೊಬ್ರು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಸೊ ಇವರ ಕೊಡುಗೆ
ನಾವು ಏನು ಈ ಒಂದು ಇದೆಲ್ಲವೂ ಕೂಡ ಭಗವದ್ಗೀತೆ ಭಾಗವತಂ ಎಲ್ಲವೂ ಕೂಡ ಸಂಸ್ಕೃತದಲ್ಲಿ ಅವರು ಬರೆದಿರುವಂತದನ್ನ ಪ್ರಭುಪಾದರು ಇಂಗ್ಲಿಷ್ಗೆ ಅನುವಾದ ಮಾಡುವಂತದ್ದು. ಈಗ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಅನುವಾದಗೊಂಡಿದೆ. ಇಲ್ಲಿ ಗೋಸ್ವಾಮಿ ಅಂತ ಹೇಳಿದ್ರೆ ಅವರು ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡಿದ್ದಾರೆ ಅಂತ ಹೇಳಿ ಗೋಸ್ವಾಮಿ. ಇದಕ್ಕೆ ವಿರುದ್ಧವಾದದ್ದು ಗೋದಾಸ ಅಂತ ಹೇಳಿದ್ರೆ ನಾವೀಗ ಕೃಷ್ಣ ಪ್ರಜ್ಞೆಗೆ ಬರ್ಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಇಂದ್ರಿಯಗಳು ಹೇಳಿದಾಗೆ ನಾವು ಕೇಳ್ತಾ ಇರ್ತೇವೆ, ಇಂದ್ರಿಯಗಳ ಕಂಟ್ರೋಲ್ ಆಗಿರೋದಿಲ್ಲ ಅಂತ ಹೇಳಿ. ಆದ್ರೆ ಇವರು ಗೋಸ್ವಾಮಿ ಅಂದ್ರೆ ಇವರು ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡಿದ್ದಾರೆ, ಅದಕ್ಕೆ ಅವರನ್ನು ಗೋಸ್ವಾಮಿ ಅಂತ ಹೇಳುವಂಥದ್ದು. ಇವರು ನವಾಬ್ ಹುಸೇನರ ಆಸ್ಥಾನದಲ್ಲಿದ್ದಾಗ ಅಲ್ಲಿ ಅವರು ಒಬ್ರು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ, ಒಬ್ರು ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ. ಅವ್ರ ನಂತರ ಚೈತನ್ಯ ಮಹಾಪ್ರಭುರವರನ್ನು ಭೇಟಿ ಆಗ್ತಾರೆ, ಮತ್ತೆ ಅವರು ಅವರ ಹುದ್ದೆಗೆ ರಾಜೀನಾಮೆ ಕೊಟ್ಟು ಬರುವಂತದ್ದು. ಹಾಗೆ ಬರುವಾಗ ರೂಪ ಗೋಸ್ವಾಮಿ ಅವರ ಬಳಿ ಒಂದು ಬೋಟ್ ಚಿನ್ನದ ನಾಣ್ಯ ಇರುತ್ತೆ. ಹಾಗೆ ಅವರು ಅದನ್ನ ಏನ್ ಮಾಡ್ತಾರೆ ಅಂದ್ರೆ 50% ವೈಷ್ಣವರಿಗೆ, 25% ಫ್ಯಾಮಿಲಿಗೆ, 25% ಅವರ ಸೇಫ್ಟಿಗೆ ಅಂತ ಇಟ್ಟಿರ್ತಾರೆ. ಅದು ಕೂಡ ಸನಾತನ ಗೋಸ್ವಾಮಿ ಅವರು ಕೂಡ ರಾಜೀನಾಮೆ ಕೊಡ್ಲಿಕ್ಕೆ ಹೋದಾಗ ಅಲ್ಲಿ ರಾಜ ಬಿಡೋದಿಲ್ಲ, ಜೈಲಿಗೆ ಹಾಕುವಂಥದ್ದು. ಆ ಸಮಯದಲ್ಲಿ ಇವ್ರು ಏನು 25% ಸೇಫ್ಟಿಗೆ ಇಟ್ಟಿರ್ತಾರೆ ರೂಪ ಗೋಸ್ವಾಮಿ ಅವರು, ಅದು ಅವರಿಗೆ ಉಪಯೋಗಿಸುವಂಥದ್ದು. ಹೀಗೆ ಅವರು ಎಷ್ಟು ಉನ್ನತ ಮಟ್ಟದ ಒಂದು ವಿದ್ಯಾಭ್ಯಾಸ ಗಳಿಸಿದ್ರು ಅಂದ್ರೆ ಅವರು ಸ್ಕಾಲರ್ ಆಗಿದ್ರು, ಅರೇಬಿಕ್, ಸಾಂಸ್ಕ್ರಿಟ್, ಇಂಗ್ಲಿಷ್ ಇದರ ಪಂಡಿತರಾಗಿದ್ರು, ಅಷ್ಟೇ ಶ್ರೀಮಂತರಾಗಿದ್ರು. ಅವರು ಎಲ್ಲವನ್ನು ತ್ಯಜಿಸಿ ಅವರು ಚೈತನ್ಯ ಮಹಾಪ್ರಭುಗಳ ಬಳಿ ಬರುವಂಥದ್ದು. ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ ಅವರಿಗೆ, ನೀವು ಶಾಸ್ತ್ರವನ್ನು ಬರೀರಿ ಅಂತೇಳಿ. ಹಾಗೆ ಬರಿತಾ ಇರ್ತಾರೆ. ಆ ಒಂದು ಈ ವಜ್ರನಾಭ ಅಂತ ಹೇಳಿದ್ರೆ ಕೃಷ್ಣನ ಗ್ರ್ಯಾಂಡ್ ಸನ್ ವಜ್ರನಾಭ, ಅವನು 1000 ದೇವಸ್ಥಾನವನ್ನು ಕಟ್ಟಿರ್ತಾನೆ. ಆ ದೇವಸ್ಥಾನಗಳನ್ನೆಲ್ಲ ಮೊಘಲರು ಡೆಮಾಲಿಷ್ ಮಾಡಿರ್ತಾರೆ. ಸೊ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ ಅದನ್ನೆಲ್ಲ ನೀವು ಹುಡುಕಿ ಅಂತ ಹೇಳಿ. ಆ ರೀತಿಯಾಗಿ ಹೇಳಿದಾಗ ಕಳೆದು ಹೋದ ವಿಗ್ರಹಗಳನ್ನು ಮರುಸ್ಥಾಪನೆ ಮಾಡ್ಬೇಕು ಅಂತ ಹೇಳ್ತಾರೆ ಚೈತನ್ಯ ಮಹಾಪ್ರಭುಗಳು. ಆಗ ಒಬ್ಬೊಬ್ಬರಿಗೆ ಒಂದೊಂದು ವಿಗ್ರಹ ಸಿಗುತ್ತೆ ಕಾಡಿನಲ್ಲಿ. ರೂಪ ಗೋಸ್ವಾಮಿ ಅವರಿಗೆ ರಾಧಾ ಗೋವಿಂದ್ ಜಿ, ಜೀವ ಗೋಸ್ವಾಮಿ ಅವರಿಗೆ ರಾಧಾ ಗೋಪಿನಾಥ್, ಸನಾತನ ಗೋಸ್ವಾಮಿ ಅವರಿಗೆ ರಾಧಾ ಮದನ್ ಜಿ, ಈ ರೀತಿಯಾಗಿ. ಮತ್ತೆ ರೂಪ ಗೋಸ್ವಾಮಿ ಅವರು ಶಾಸ್ತ್ರವನ್ನು ಬರಿತಾ ಇರ್ತಾರೆ. ಈ ಒಂದು ರಾಧಾ ಗೋವಿಂದನನ್ನು ಮರಕ್ಕೆ ಕಟ್ಟಿರ್ತಾರೆ. ಅಲ್ಲಿ ಅವರು ಅಂದ್ರೆ ಪ್ರತಿದಿನ 2 ಚಪಾತಿ ಮಾಡಿ ಕೊಡ್ತಾ ಇರ್ತಾರೆ ನೈವೇದ್ಯಕ್ಕೆ. ಆಗ ಆ ರಾಧಾ ಗೋವಿಂದ ಇವ್ರ ಹತ್ತಿರ ಮಾತನಾಡ್ತಿದ್ದಂತೆ, ಏನ್ ಇವತ್ತು ಖಾಲಿ ಚಪಾತಿ ಕೊಟ್ಟಿದ್ಯಲ್ಲ, ಅದಕ್ಕೇನು ಇಲ್ವಾ, ಸಬ್ಸಿ ಇಲ್ವಾ? ಅದಕ್ಕೆ ಇವರು ರೂಪ ಗೋಸ್ವಾಮಿ ಅವರು ಹೇಳ್ತಿದ್ರಂತೆ, ಇವತ್ ಸಬ್ಜಿ ಕೇಳ್ತೀಯಾ, ನಾಳೆ ಸ್ವೀಟ್ ಕೇಳ್ತೀಯಾ, ನನ್ಗೆ ಬರೀಲಿಕ್ಕೆ ಕೊಟ್ಟಿದ್ದಾರೆ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಅಂತೇಳಿ. ಈ ರೀತಿಯಾದ ಸಂಭಾಷಣೆ ನಡೀತಾ ಇತ್ತು ಅಂತೇಳಿ. ಹಾಗೆ ಅವರು ಬರೀತಿರುವಾಗ ಒಬ್ಬ ಸಿಂಧ್ ಪ್ರಾವಿನ್ಸ್ ನಿಂದ ಒಬ್ಬ ವ್ಯಾಪಾರಿ ಬರ್ತಾನೆ. ಅವನು ಹೇಳ್ತಾನೆ, ಸ್ವಾಮೀಜಿ, ನಾನು ವ್ಯಾಪಾರದಲ್ಲಿ ತುಂಬಾ ಗಳಿಸಿದ್ದೇನೆ, ಹಣ ಮಾಡಿದ್ದೇನೆ, ಒಳ್ಳೆ ಹಣ ಮಾಡಿದ್ದೇನೆ, ಅದನ್ನ ನಾನೀಗ ಕೃಷ್ಣ ಪ್ರಜ್ಞೆಗೆ ಉಪಯೋಗಿಸ್ತೇನೆ ಅಂತ ಹೇಳಿದಾಗ, ಈಗ ಎಲ್ಲವನ್ನು ಬಿಟ್ಟು ಬಂದಿದ್ದಾರೆ ರೂಪ ಗೋಸ್ವಾಮಿ ಅವರು. ಅವ್ರು ಹೇಳ್ಬೋದಿತ್ತು ಬೇಡ ಅಂತೇಳಿ, ಆದ್ರೆ ಅವ್ರು ಏನ್ ಮಾಡ್ತಾರೆ, ಸರಿ ರಾಧಾ ಗೋವಿಂದ್ಜಿಗೆ ಒಂದು ಮಂದಿರವನ್ನು ಕಟ್ಟಿಸು ಅಂತೇಳಿ. ಹಾಗೆ ಅವನು ದೊಡ್ಡ ಮಂದಿರವನ್ನು ಕಟ್ಟಿಸುವಂಥದ್ದು. ಇದನ್ನು ಯುಕ್ತ ವೈರಾಗ್ಯ ಅಂತ ಹೇಳುವಂಥದ್ದು. ಈಗ ಪ್ರಭುಪಾದರಿಗೆ ಕೂಡ ಅವರು ಯಾರೆಲ್ಲ ಒಂದು ಸಹಾಯ ಮಾಡ್ತಾರೆ ಅದನ್ನೆಲ್ಲವನ್ನು ಕೂಡ ಅವರು ಆ ಭಗವಂತನ ಸೇವೆಗೆ ಉಪಯೋಗಿಸ್ತಾ ಇದ್ರು. ಆದ್ರೆ ನಿಮ್ಗೆ ಇವರು ಮಾಯಾವಾದಿ ಸನ್ಯಾಸಿಗಳು ಏನ್ ಮಾಡ್ತಾರೆ, ನೇತಿ ಅದನ್ನೆಲ್ಲ ಮುಟ್ಟಬಾರ್ದು, ಹಣವನ್ನು ಮುಟ್ಟಬಾರ್ದು ಅಂತೇಳಿ, ಆಹಾರವನ್ನು ತಿನ್ಬಾರ್ದು ಅಂತೇಳಿ. ಆದ್ರೆ ಇಲ್ಲಿ ಹೇಗೆ ಅಂತ ಹೇಳಿದ್ರೆ ಭಕ್ತರಾಗಿದ್ದುಕೊಂಡು ಈಗ ಎಲ್ಲಾ ಒಂದು ಆಹಾರವನ್ನು ತಯಾರಿಸಿ ಶುಚಿತ್ವದಲ್ಲಿ ಆಹಾರವನ್ನು ತಯಾರಿಸುವಂಥದ್ದು, ಅದು ಕೂಡ ಈ ನೀರುಳ್ಳಿ ಬೆಳ್ಳುಳ್ಳಿ ಹಾಕದೇ ಇರುವಂಥದ್ದು, ಈ ರೀತಿಯಾಗಿ ಶುಚಿತ್ವದಲ್ಲಿ ತಯಾರಿಸಿ ಅವರು ಭಗವಂತನಿಗೆ ನೈವೇದ್ಯ ಮಾಡಿ ಅದನ್ನು ಸ್ವೀಕರಿಸ್ತಾರೆ. ಇದೆಲ್ಲವೂ ಕೂಡ ಯಾವುದು ಕೂಡ ಈಗ ಅದು ಮಾಡಬಾರ್ದು ಅಂತ ಹೇಳಿದ್ರೆ ಅದು ಫಾಲ್ಗು ವೈರಾಗ್ಯದಲ್ಲಿ ಬರುತ್ತೆ. ಯಾಕೆಂದ್ರೆ ಸ್ವಲ್ಪ ಸಮಯ ಅವರು ಅದನ್ನ ಅವಾಯ್ಡ್ ಮಾಡ್ಬೋದು, ಮತ್ತೆ ಅವರು ಅದರಲ್ಲಿ ಪತನ ಹೊಂದುತ್ತಾರೆ, ಮತ್ತೆ ಅವರು ಮತ್ತೆ ಮೊದಲಿನ ರೀತಿಯಲ್ಲಿ ಇರ್ಲಿಕ್ಕೆ ಬರ್ತಾರೆ. ಹೇಗೆ ಅಂತ ಹೇಳಿದ್ರೆ ಈಗ ಇವರು ಮಾಯಾವಾದಿ ಸನ್ಯಾಸಿಗಳು ಹೇಗೆಂದ್ರೆ ಅವ್ರು ಏನ್ ತಿಳ್ಕೊಳ್ಳೋದು ಅಂತ ಹೇಳಿದ್ರೆ ಈ ಬ್ರಹ್ಮಜ್ಯೋತಿ ಅದ್ರ ಬಗ್ಗೆ ಅವರು ಆಸಕ್ತಿಯನ್ನು ವಹಿಸ್ತಾರೆ, ಬ್ರಹ್ಮೇತಿ ಸಾಕ್ಷಾತ್ಕಾರದ ಬಗ್ಗೆ. ಆದ್ರೆ ಅವರಿಗೆ ಅದರಲ್ಲಿ ಒಂದ್ ರೀತಿಯಾದ ಬೇಸರ ಉಂಟಾಗಿ ಮತ್ತೆ ಅವರು ಏನ್ ಮಾಡ್ತಾರೆ, ಮತ್ತೆ ಈ ಸಮಾಜ ಸೇವೆ ಅಂತೇಳಿ ಈ ರೀತಿಯಾಗಿ ಮಾಡ್ಲಿಕ್ಕೆ ಹೋಗುವಂಥದ್ದು. ಹಾಗಾಗಿ ಭಕ್ತಿಯಲ್ಲಿ ನಾವು ಭಕ್ತಿ ಸೇವೆಯನ್ನು ಮಾಡಿದ್ರೆ ನಮಗೆ ಇದೆಲ್ಲವೂ ಕೂಡ ಯಾವುದೇ ಸಮಸ್ಯೆ ಇರೋದಿಲ್ಲ. ಇಲ್ಲಿ ಭಕ್ತಿ ಸೇವೆಯಲ್ಲಿ ನಾವು ವಿಫಲರಾಗೋದಿಲ್ಲ. ನಾವು ಇದರಲ್ಲಿ ಭಕ್ತಿ ಸೇವೆಯನ್ನು ಮಾಡ್ತಾ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಆಗ್ತದೆ, ಭಗವಂತನ ತಿಳಿಯುವುದಕ್ಕೆ ಆಗುತ್ತೆ.
ಜ್ಞಾನೇನಾತು ತಜ್ಞಾನಂ ಯೇಷಾಂ ನಾಶಿತಮಾತ್ಮನಾ ತೇಷಾಮಾದಿತ್ಯವಜ್ಞಾನಂ ಪ್ರಕಾಶಯತಿ ತತ್ಪರಂ. ಅಜ್ಞಾನವನ್ನು ನಾಶ ಮಾಡುವ ಅಜ್ಞಾನದ ಬೆಳಕನ್ನು ಮನುಷ್ಯನು ಪಡೆದುಕೊಂಡಾಗ ಹಗಲು ಹೊತ್ತಿನಲ್ಲಿ ಸೂರ್ಯನು ಎಲ್ಲದರ ಮೇಲೂ ಬೆಳಕು ಹರಿಸುವಂತೆ ಅವನ ಜ್ಞಾನವು ಎಲ್ಲವನ್ನು ಪ್ರಕಾಶಗೊಳಿಸುತ್ತದೆ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ. ಅಂದ್ರೆ ಗುರುವಿನ ಮೂಲಕ ನಮಗೆ ಏನಾಗುತ್ತೆ, ಈ ಅಜ್ಞಾನದಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ. ಗುರುವಿನ ಒಂದು ಕೃಪೆಯಿಂದಾಗಿ. ಗುರುವಿನ ಕೃಪೆ ಇದ್ರೆ ಮಾತ್ರ ನಮಗೆ ಭಗವಂತನನ್ನು ತಿಳಿದುಕೊಳ್ಳೋದಕ್ಕೆ ಸಹಾಯ ಮಾಡುವಂಥದ್ದು. ಹೇಗೆ ಈಗ ಗುರುವಿನ ಮೂಲಕ ಹೋದ್ರೆ ಮಾತ್ರ ನಮಗೆ ಭಗವಂತ ತಿಳಿಲಿಕ್ಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ನಾವು ಒಬ್ಬರೇ ಭಗವಂತನ ಬಳಿ ಹೋಗ್ತೇವೆ ಅಂತ ಹೇಳಿದ್ರೆ ಅದು ಸಾಧ್ಯವಿಲ್ಲ. ಅನೇಕ ಜನ್ಮಗಳು ಕಳೆದ ನಂತರ ಮನುಷ್ಯನು ಪರಿಪೂರ್ಣ ಜ್ಞಾನದಲ್ಲಿ ಕೃಷ್ಣನಿಗೆ ಶರಣಾಗ್ತಾನೆ. ತುಂಬಾ ಜನ್ಮಗಳು ಕಳಿಬೇಕಾಗ್ತದೆ. ಅದರ ಬದಲು ನಾವು ಗುರುವಿಗೆ ಶರಣಾಗಿ ಗುರುವಿನ ಒಂದು ಆದೇಶವನ್ನು ಪಾಲಿಸೋದ್ರಿಂದ, ಗುರುವಿನ ಮಾರ್ಗದರ್ಶನದಲ್ಲಿ ನಾವು ಭಕ್ತಿ ಸೇವೆ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಈ ಅಜ್ಞಾನದಿಂದ ಹೊರಗೆ ಬರ್ಲಿಕ್ಕಾಗ್ತದೆ. ಹಾಗೆ ಅಜ್ಞಾನವನ್ನು ನಾಶ ಮಾಡುವ ಜ್ಞಾನದ ಬೆಳಕನ್ನು ಮನುಷ್ಯನು ಪಡೆದುಕೊಂಡಾಗ ಹಗಲು ಹೊತ್ತಿನಲ್ಲಿ ಸೂರ್ಯನು ಎಲ್ಲದರ ಮೇಲೂ ಬೆಳಕು ಹರಿಸುವಂತೆ ಅವನ ಜ್ಞಾನವು ಎಲ್ಲವನ್ನೂ ಪ್ರಕಾಶಗೊಳಿಸುತ್ತದೆ. ಯಾಕಂದ್ರೆ ಗುರು ಭಗವಂತನ ಪ್ರತಿನಿಧಿ, ಅಧಿಕೃತ ಗುರು, ಬೋನಫೈಡ್ ಆಚಾರ್ಯರು ಅಂತ ಹೇಳಿದ್ರೆ ಈ ಗುರು ಪರಂಪರೆಯಿಂದ ಬಂದಿರುವಂತ. ಈಗ ನಮ್ಮ ಪ್ರಭುಪಾದರು ಭಗವಂತನ ಪ್ರತಿನಿಧಿ. ಭಗವಂತ ಗಳಿಸುವಂಥದ್ದು ನಮ್ಮೆಲ್ಲರ ಉದ್ಧಾರಕ್ಕಾಗಿ. ಈಗ ನೀವು ಬೆಳಿಗ್ಗೆ 4:15 ಟೆಂಪಲ್ ಇದು ಲಿಂಕ್ ಅಲ್ಲಿ ಮಂಗಳಾರತಿಯನ್ನು ಅಟೆಂಡ್ ಮಾಡಿದ್ರೆ, ಝೂಮ್ ಲಿಂಕ್ ಅಲ್ಲಿ ನೀವು ನೋಡ್ತೀರಿ, ಅವರು ಮೊದಲಿಗೆ ಗುರು ವಂದನೆಯನ್ನು ಸಲ್ಲಿಸ್ತಾರೆ. ಸಾಕ್ಷಾತ್ ಧರಿತ್ವೇನ ಸಮಸ್ತ ಶಾಸ್ತ್ರೈರುಕ್ತಸ್ತದಾ ಭಾವ್ಯತೆ ಏವ ಸದ್ದಿ ಕಿಂತು ಪ್ರಭೋರ್ಯ ಪ್ರಿಯಯೇವ ತಸ್ಯ ಒಂದೇ ಶ್ರೀ ಗುರು ಚರಣಂ ಅಂತ ಹೇಳಿದ್ರೆ, ಸಾಕ್ಷಾತ್ ಧರಿತ್ವೇನ ಭಗವಂತನಿಗೆ ಗುರುವು ಭಗವಂತನಿಗೆ ಸಮಾನ. ಹಾಗಾಗಿ ಗುರುವಿನ ಮೂಲಕ ನಾವು ಭಗವಂತನ ಬಗ್ಗೆ ತಿಳಿದುಕೊಳ್ಳಲು ಸಾಧ್ಯ. ಹಾಗಾಗಿ ನಮ್ಗೆ ಆಧ್ಯಾತ್ಮಿಕ ಜೀವನದಲ್ಲಿ ಜ್ಞಾನ, ನಾನು ಈ ದೇಹವಲ್ಲ, ನಾನು ಈ ಆತ್ಮ, ಇದೆಲ್ಲವೂ ಕೂಡ ನಮಗೆ ತಿಳಿಯುವಂಥದ್ದು. ಇದು ಹೇಗೆ? ಇದೆಲ್ಲವೂ ಕೂಡ ಗುರುವಿನ ಮೂಲಕವೇ ನಮಗೆ ತಿಳಿಯುವಂಥದ್ದು. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಮ ಯೋಗತಃ ಯೋಗಯುಕ್ತೋ ಮುನಿ ಬ್ರಹ್ಮ ನ ಚೀರೇನಾಧಿಗಚ್ಚತಿ. ಭಗವಂತನ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗದೆ ಎಲ್ಲಾ ಬಗೆಯ ಕರ್ಮಗಳನ್ನು ತ್ಯಜಿಸಿದ ಮಾತ್ರಕ್ಕೆ ಮನುಷ್ಯನು ಸುಖಿಯಾಗಲಾರ. ಆದರೆ ಭಕ್ತಿ ಸೇವೆಯಲ್ಲಿ ನಿರತನಾದ ವಿಚಾರವಂತನು ಶೀಘ್ರವಾಗಿ ಪರಮಪ್ರಭುವನ್ನು ಪಡೆಯುತ್ತಾನೆ. ಭಗವಂತನ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗದೆ ಯಾವುದೇ ಒಂದು ಎಲ್ಲಾ ಬಗೆಯ ಕರ್ಮಗಳನ್ನು ತ್ಯಜಿಸಿಬಿಟ್ಟು, ಐಹಿಕ ಕರ್ಮಗಳನ್ನೆಲ್ಲ ತ್ಯಜಿಸ್ಬಿಟ್ಟು ಕಾಡಿಗೆ ಹೋಗಿ ಧ್ಯಾನ ಮಾಡ್ತೀನಿ ಅಂತ ಹೇಳಿದ್ರೆ ಅವನು ಸುಖಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಯಾರು ಭಕ್ತಿ ಸೇವೆಯಲ್ಲಿ ನಿರತರಾಗಿರ್ತಾರೆ ಅವರು ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕಾಗ್ತದೆ. ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ಸನ್ಯಾಸಿಗಳಲ್ಲಿ 2 ಅಂತ ಇಬ್ಬರಿದ್ದಾರೆ. ಯಾರು? ಮಾಯಾವಾದಿ ಸನ್ಯಾಸಿ ಮತ್ತು ಭಕ್ತ ಸನ್ಯಾಸಿ. ಮಾಯಾವಾದಿ ಸನ್ಯಾಸಿ ಅಂತ ಹೇಳಿದ್ರೆ ಈ ಸಾಂಖ್ಯ ಸಿದ್ಧಾಂತ, 24 ಎಲಿಮೆಂಟ್ಸ್ ಇರುತ್ತೆ. ಯಾವುದು? ಈ ಪಂಚೇಂದ್ರಿಯ, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಈ ರೀತಿಯಾದ ಎಲ್ಲ. ಸೊ ಇವರು ಭಕ್ತಿಯಲ್ಲಿ ಪತನ ಹೊಂದುತ್ತಾರೆ. ಯಾಕೆಂದ್ರೆ ಇವರು ಶಾರೀರಿಕ ಭಾಷೆಯನ್ನು ಉಪಯೋಗಿಸ್ತಾರೆ. ಆದ್ರೆ ಭಕ್ತ ಸನ್ಯಾಸಿ ಭಾಗವತದ ಸಿದ್ಧಾಂತ ಅಂದ್ರೆ ಇಲ್ಲಿ ಭಕ್ತಿ ಸೇವಾ ಕಾರ್ಯದಲ್ಲಿ ತೊಡಗಿಕೊಂಡಿರ್ತಾರೆ. ಅವರು ಭಗವಂತನ ಧಾಮಕ್ಕೆ ಹೋಗ್ತಾರೆ. ನೋಡ್ಬೋದು ಭಕ್ತರು ಯಾವ ರೀತಿಯಾಗಿ ಒಂದು ಭಕ್ತರ ಸಂಘದಲ್ಲಿರ್ತಾರೆ. ಹಾಗೂ ಇಲ್ಲಿ ಕರ್ಮ ಸನ್ಯಾಸಿ ಹೇಗಿರ್ತಾರೆ ಅಂತ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಯಾರು ಭಕ್ತಿಯಿಂದ ಕರ್ಮವನ್ನು ಮಾಡುವನೋ, ಶುದ್ಧ ಆತ್ಮನೋ ಮತ್ತು ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸುವನೋ ಅವನು ಎಲ್ಲರಿಗೂ ಪ್ರಿಯನಾದವನು ಮತ್ತು ಅವನಿಗೆ ಎಲ್ಲರೂ ಪ್ರಿಯರಾದವರು. ಅವನು ಕರ್ಮವನ್ನು ಮಾಡುತ್ತಿದ್ದರೂ ಅವುಗಳಲ್ಲಿ ಸಿಲುಕಿಕೊಳ್ಳುವುದಿಲ್ಲ.
ಅದಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ, ನನ್ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಮಾತಾಜಿ, ಕೇಳಿಸ್ತಿದೆ. ಸೊ ಯಾರು ಭಕ್ತಿಯಿಂದ ಕರ್ಮವನ್ನು ಮಾಡುವನೋ, ಶುದ್ಧ ಆತ್ಮನೋ ಮತ್ತು ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸುವನು, ಈಗ ಅವನು ಎಲ್ಲರಿಗೂ ಪ್ರಿಯನಾದವನು ಮತ್ತು ಅವನಿಗೆ ಎಲ್ಲರೂ ಪ್ರಿಯರಾದವರು. ಹೇಗೆಂತ ಹೇಳಿದ್ರೆ, ಈಗ ಮರದ ಎಲೆಗಳು ಮತ್ತು ಕೊಂಬೆಗಳು ಹೇಗೆ ಮರದಿಂದ ಬೇರೆ ಅಲ್ಲವೋ, ಹಾಗೆ ಕೃಷ್ಣ ಪ್ರಜ್ಞೆಯಲ್ಲಿರುವವನಿಗೆ ಯಾವ ಜೀವಿಯು ಕೃಷ್ಣನಿಂದ ಬೇರೆ ಅಲ್ಲ ಅಂತ ಹೇಳಿದ್ರೆ, ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುವವನು ಎಲ್ಲರಿಗೂ ಸೇವಕನಾದ್ದರಿಂದ ಅವನು ಎಲ್ಲರಿಗೂ ಪ್ರಿಯನಾಗಿರ್ತಾನೆ, ಬಹು ಪ್ರೀತಿ. ಅವರ ಇಂದ್ರಿಯಗಳು, ಮನಸ್ಸು ಕಂಟ್ರೋಲ್ ನಲ್ಲಿ ಇರುತ್ತೆ, ಯಾವಾಗ್ಲೂ ಕೃಷ್ಣನಲ್ಲಿ ನೆಲೆಸಿರುವುದರಿಂದ. ಇಲ್ಲಿ ಅರ್ಜುನನು ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಇರುತ್ತಾ ಕೃಷ್ಣನ ಆಜ್ಞೆಯನ್ನು ನಿರ್ವಹಿಸ್ತಿದ್ದ. ಇಂತಹ ಮನುಷ್ಯನು ಕರ್ಮದ ಪ್ರತಿಕ್ರಿಯೆಗಳಲ್ಲಿ ಸಿಕ್ಕಿಕೊಳ್ಳುವುದೇ ಇಲ್ಲ. ಹೇಗೆಂತ ಹೇಳಿದ್ರೆ, ಈಗ ಕೃಷ್ಣ ಪ್ರಜ್ಞೆಯಲ್ಲಿದ್ದು ಅವರು ಭಕ್ತರ ಸಂಘದಲ್ಲಿದ್ದಾಗ ಏನಾಗ್ತದೆ, ಅವರು ಅವರ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ಲಿಕ್ಕಾಗ್ತದೆ ಅಂತ ಹೇಳಾಗ್ತದೆ. ಇದಕ್ಕೆ ಪ್ರಭುಪಾದರು ಭಾವಾರ್ಥದಲ್ಲಿ ಕೊಟ್ಟಿದ್ದಾರೆ. ಹೇಗೆಂದ್ರೆ, ಅವನ ಪ್ರಜ್ಞೆಯು ಪರಿಶುದ್ಧ ಆಗಿರುತ್ತೆ. ಈಗ ಪ್ರಜ್ಞೆ ಪರಿಶುದ್ಧವಾದುದರಿಂದ, ಹಿಡಿತದಲ್ಲಿರೋದ್ರಿಂದ, ಯಾರೀಗ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುವವರು, ಅವರ ಇಂದ್ರಿಯಗಳು ಹಿಡಿತದಲ್ಲಿರುತ್ತೆ, ಮನಸ್ಸು ಯಾವಾಗ್ಲೂ ಕೃಷ್ಣನಲ್ಲಿ ನೆಲೆಸಿರುತ್ತೆ. ಅವರು ಕೃಷ್ಣನನ್ನು ಬಿಟ್ಟು ಬೇರೆಡೆಗೆ ತಿರುಗುವ ಸಾಧ್ಯತೆ ಇರೋದಿಲ್ಲ. ಅವರ ಇಂದ್ರಿಯಗಳು ಭಗವಂತನ ಸೇವೆಯನ್ನು ಬಿಟ್ಟು ಬೇರೆ ವಿಷಯದಲ್ಲಿ ತೊಡಗುವ ಸಾಧ್ಯತೆ ಇರೋದಿಲ್ಲ. ಕೃಷ್ಣನನ್ನು ಕುರಿತ ವಿಷಯಗಳನ್ನು ಬಿಟ್ಟು ಬೇರೇನನ್ನು ಕೇಳಲು ಅವರು ಇಷ್ಟಪಡೋದಿಲ್ಲ. ಕೃಷ್ಣನ ಪ್ರಸಾದವನ್ನು ಬಿಟ್ಟು ಬೇರೇನನ್ನು ತಿನ್ನಲು ಅವರು ಇಷ್ಟಪಡೋದಿಲ್ಲ. ಕೃಷ್ಣನಿಗೆ ಸಂಬಂಧವಿಲ್ಲದಿರುವ ಯಾವ ಸ್ಥಳಕ್ಕೂ ಅವರು ಹೋಗೋದಿಕ್ಕೆ ಇಷ್ಟಪಡೋದಿಲ್ಲ. ಆದುದರಿಂದ ಅವನ ಇಂದ್ರಿಯಗಳು ಹತೋಟಿಯಲ್ಲಿರುತ್ತವೆ. ಇಂದ್ರಿಯಗಳನ್ನು ನಿಯಂತ್ರಿಸುವವನು ಯಾರನ್ನು ಕೂಡ ನೋಯಿಸೋದಿಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಇಲ್ಲಿ ನೀವು ಕೇಳ್ಬೋದು, ಅರ್ಜುನನು ಯುದ್ಧದಲ್ಲಿ ಇತರರನ್ನು ನೋಯಿಸಿದ ಅಂತೇಳಿ, ಅವನು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಲಿಲ್ವೇ ಅಂತ ಕೇಳಿದ್ರೆ, ಅದಕ್ಕೆ ಅರ್ಜುನನು ಮೇಲ್ನೋಟಕ್ಕೆ ಮಾತ್ರ ಇತರರನ್ನು ನೋಯಿಸ್ತಾನೆ. ಆದ್ರೆ ಅಲ್ಲಿ ಭಗವಂತ ಹೇಳ್ತಾನೆ ಏನಂತ ಹೇಳಿದ್ರೆ, ಅದು ನೀನು ಸಾಯಿಸಿದಾಗೆ ಆಗುವುದಿಲ್ಲ, ಅವ್ರು ಆಲ್ರೆಡಿ ಸತ್ತೋಗಿದ್ದಾರೆ ಅಂತೇಳಿ. ಅವರವರ ಕರ್ಮಾನುಸಾರವಾಗಿ ಅವರು ಈ ಒಂದು ಹೇಗೆ ಉಡುಪುಗಳು ಬದಲಾಗ್ತವೆ, ಅದೇ ರೀತಿಯಾಗಿ ಅವರು ಈ ದೇಹವನ್ನು ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗುವಂಥದ್ದು. ಹಾಗಾಗಿ ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಇರುತ್ತಾ ಕೃಷ್ಣನ ಆಜ್ಞೆಯನ್ನು ನಿರ್ವಹಿಸ್ತಿದ್ದ ಮಾತ್ರ ಯಾರು ಅರ್ಜುನ. ಇಂತಹ ಮನುಷ್ಯನು ಕರ್ಮದ ಪ್ರತಿಕ್ರಿಯೆಗಳಲ್ಲಿ ಸಿಕ್ಕಿಕೊಳ್ಳುವುದೇ ಇಲ್ಲ. ಹಾಗಾಗಿ ಎಲ್ಲರಿಗೂ ಪ್ರಿಯನಾಗಿರ್ತಾನೆ, ಯಾಕೆಂದ್ರೆ ಅವನ ಕೆಲಸದಲ್ಲಿ ತೃಪ್ತಿಯಾಗೋದ್ರಿಂದ ಅವನ ಪ್ರಜ್ಞೆಯು ಪರಿಶುದ್ಧವಾಗಿರುತ್ತದೆ. ಬ್ರಹ್ಮಣ್ಯಾದಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೇನ ಸ ಪಾಪೇನ ಪದ್ಮಪತ್ರಾಮಿವಾಂಭಸಾ. ಫಲಗಳನ್ನು ಭಗವಂತನಿಗೆ ಅರ್ಪಿಸಿ ಯಾರು ನಿರ್ಲಿಪ್ತನಾಗಿ ಕರ್ತವ್ಯಗಳನ್ನು ಮಾಡುವನೋ ಆತನಿಗೆ ತಾವರೆಯ ಎಲೆಗೆ ಹೇಗೆ ನೀರಿನ ಲೇಪವಿಲ್ಲವೋ ಹಾಗೆ ಪಾಪದ ಲೇಪವಿಲ್ಲ. ಸೊ ಇಲ್ಲಿ ನಾವು ಕೆಲಸ ಮಾಡ್ಬೇಕು, ಆದ್ರೆ ಫಲವನ್ನು ಭಗವಂತನಿಗೆ ಬಿಟ್ಬಿಡಬೇಕು ಅಂತ ಹೇಳಿದ್ರೆ, ನಾವು ಫಲದ ನಿರೀಕ್ಷೆಯನ್ನು ಇಟ್ಟುಕೊಳ್ಬಾರ್ದು. ಎಷ್ಟು ಬರುತ್ತೆ ಅದಕ್ಕೆ ನಾವು ತೃಪ್ತಿಯಾಗಿರುವಂಥದ್ದು. ಈಗ ನಾವು ಕೆಲಸ ಮಾಡಿ ಫಲದ ನಿರೀಕ್ಷೆಯಲ್ಲಿದ್ರೆ ನಮಗೆ ಅದರಲ್ಲಿ ಕೆಲವೊಮ್ಮೆ ನಿರಾಸೆ ಆಗ್ತದೆ, ಅದರ ಬದಲು ಬಹಳ ಬೇಸರ ಆಗುವಂಥದ್ದು ಎಲ್ಲ ಇರುತ್ತೆ. ಅದರ ಬದಲು ನಾವು ನಿರ್ಲಿಪ್ತರಾಗುವಂಥದ್ದು, ನಮ್ಮ ಕರ್ತವ್ಯವನ್ನು ನಾವು ಮಾಡುವಂಥದ್ದು, ಫಲವನ್ನು ಭಗವಂತನಿಗೆ ಬಿಡೋದು. ಆಗ ಭಗವಂತನಿಗೆ ಗೊತ್ತಿರ್ತದೆ ಯಾರಿಗೆ ಎಷ್ಟು ಕೊಡ್ಬೇಕು ಅಂತೇಳಿ, ಅವನು ಕೊಟ್ಟದನ್ನು ಸ್ವೀಕರಿಸುವಂಥದ್ದು ಈ ರೀತಿಯಾಗಿ. ಈಶೋಪನಿಷತ್ತಿನಲ್ಲಿ ಹೇಳುವಂಥದ್ದು, ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್, ಅಂದ್ರೆ ಎಲ್ಲದಕ್ಕೂ ಭಗವಂತನೇ ಒಡೆಯ, ಎಲ್ಲವೂ ಕೃಷ್ಣನಿಗೆ ಸಂಬಂಧಪಟ್ಟಿರುವಂಥದ್ದು. ಆದ್ರಿಂದ ಎಲ್ಲವನ್ನೂ ಭಗವಂತನ ಸೇವೆಯಲ್ಲಿ ನಿಯೋಜಿಸ್ಬೇಕು. ಅಂದ್ರೆ ಚೆನ್ನಾಗಿ ತಿಳಿದವನ ಕಾರ್ಯಗಳ ಫಲಗಳು, ಅದು ಪುಣ್ಯಕರವಾಗಿರ್ಲಿ ಪಾಪಕರವಾಗಿರ್ಲಿ, ಅವುಗಳೊಡನೆ ಅವನಿಗೆ ಸಂಬಂಧ ಇರೋದಿಲ್ಲ. ಹೇಗೆಂದ್ರೆ, ಈಗ ಈ ಒಂದು
ನಾವೀಗ ಕೃಷ್ಣನ ಸೇವೆ ಮಾಡ್ಲಿಕ್ಕಿರುವಂತದ್ದು. ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸಿಕೊಳ್ಬೇಕು. ಈಗ ತಾವರೆ ಎಲೆ ಹೇಗೆ ನೀರಿನಲ್ಲಿ ಇದ್ರೂ ಕೂಡ ಅದು ಒದ್ದೆ ಆಗೋದಿಲ್ಲ, ಅದೇ ರೀತಿ ದೇಹವು ಪಾಪ ಫಲಗಳಿಂದ ಕಲುಷಿತವಾಗೋದಿಲ್ಲ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದುಕೊಂಡು ಸೇವೆ ಮಾಡೋದ್ರಿಂದ. ಭಗವಂತನು ಗೀತೆಯಲ್ಲಿ ಹೇಳ್ತಾನೆ, ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ, ಎಲ್ಲಾ ಕರ್ಮಗಳನ್ನು ನನಗೆ ಒಪ್ಪಿಸು ಅಂತ ಹೇಳ್ತಾನೆ. ಈ ಪ್ರಪಂಚದಲ್ಲಿ ಜೀವಿಸುವವನು ತನ್ನ ಕರ್ತವ್ಯವನ್ನು ನಿರ್ಲಿಪ್ತವಾಗಿ ಹೇಗೆ ಮಾಡಬಲ್ಲನು? ಇದನ್ನು ನೀವು ಚಾಟ್ ನಲ್ಲಿ ಹಾಕ್ಬೋದು. ಈ ಪ್ರಪಂಚದಲ್ಲಿ ಜೀವಿಸುವವನು ತನ್ನ ಕರ್ತವ್ಯವನ್ನು ನಿರ್ಲಿಪ್ತವಾಗಿ ಹೇಗೆ ಮಾಡಬಲ್ಲನು? ಓಕೆ, ಸೊ ಇಲ್ಲಿ ಕೃಷ್ಣ ಪ್ರಜ್ಞೆ ಇಲ್ಲದಿರುವ ಮನುಷ್ಯನ ಏನ್ ಮಾಡ್ತಾನೆ, ಈ ಒಂದು ಐಹಿಕ ಶರೀರ ಮತ್ತು ಇಂದ್ರಿಯಗಳ ಕಲ್ಪನೆಗೆ ಅನುಗುಣವಾಗಿ ಕರ್ಮ ಮಾಡ್ತಾನೆ. ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಅವನು ಅವನ ಒಂದು ಇಂದ್ರಿಯ ತೃಪ್ತಿಗೋಸ್ಕರ ಕೆಲಸ ಮಾಡುವಂಥದ್ದು. ಆದ್ರೆ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನು ಅವನು ಹೀಗೆ ಕೃಷ್ಣನ ಸೇವೆಯಲ್ಲಿ ನಿರತನಾಗಿರ್ತಾನೆ. ಕೃಷ್ಣನ ಸೇವೆಯಲ್ಲಿ ನಿರತನಾಗಿರುವಂಥದ್ದು ಆ ಒಂದು ತಿಳುವಳಿಕೆಯಿಂದ ಕರ್ಮ ಮಾಡ್ತಾ ಇರ್ತಾನೆ, ಹಾಗಾಗಿ ನಿರ್ಲಿಪ್ತನಾಗಿರ್ತಾನೆ. ಕಾಯೇನ ಮನಸಾ ಬುದ್ಧ್ಯ ಕೈವಲ್ಯಾರಿಂದ್ರಿಯೈರಪಿ ಯೋಗಿನ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾತ್ಮ ಶುದ್ಧಯೇ. ಯೋಗಿಗಳು ಮೋಹವನ್ನು ಬಿಟ್ಟು ಕೇವಲ ಶುದ್ಧಿಗಾಗಿ ದೇಹ, ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳಿಂದ ಸಹ ಕರ್ಮವನ್ನು ಮಾಡುತ್ತಾರೆ. ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ತನ್ನ ದೇಹ, ಮನಸ್ಸು, ಬುದ್ಧಿ, ಮಾತುಗಳಿಂದ ಕೆಲಸ ಮಾಡುವವನು ಲೌಕಿಕ ಚಟುವಟಿಕೆಗಳು ಎನಿಸಿಕೊಳ್ಳುವ ಕಾರ್ಯಗಳಲ್ಲಿ ತೊಡಗಿದ್ದರೂ ಕೂಡ ಐಹಿಕ ಜಗತ್ತಿನಲ್ಲಿ ಇರುವಂತೆಯೇ ಮುಕ್ತನಾದವನು ಅಂತ ತಿಳಿಯುವಂಥದ್ದು. ಅವರು ಕರ್ಮ ಮಾಡ್ತಾ ಇರ್ತಾರೆ, ಆದ್ರೆ ಅದಕ್ಕೆ ಅವರು ಅಂಟಿಕೊಂಡಿರೋದಿಲ್ಲ. ಪ್ರಭುಪಾದರು ಅಮೆರಿಕಕ್ಕೆ ಹೋದಾಗ ಅಲ್ಲಿ ಈ ಒಂದು ವಿಯೆಟ್ನಾಂ ಯುದ್ಧ ನಡೀತಾ ಇರತ್ತೆ. ಯುವ ಜನತೆಯನ್ನು ಫೋರ್ಸ್ಫುಲಿ ಅಮೆರಿಕನ್ ಗೌರ್ಮೆಂಟ್ ಏನ್ ಮಾಡ್ತಾ ಇರತ್ತೆ, ಆರ್ಮಿಗೆ ಸೇರಿಸ್ತಾ ಇರತ್ತೆ. ಅವಾಗ ಅವರು ಯುವ ಜನತೆ ಅತ್ತ ಮನೆ ಕಡೆ ಕೂಡ ಹೋಗದೆ, ಈ ಕಡೆ ಆರ್ಮಿಗೆ ಕೂಡ ಹೋಗದೆ ಏನ್ ಮಾಡ್ತಾ ಇರ್ತಾರೆ, ಬೀದಿ ಬೀದಿಗಳಲ್ಲಿ ಅಲೆದಾಡ್ತಾ ಇರ್ತಾರೆ. ಅವರನ್ನು ಅವರು ಏನ್ ಮಾಡ್ತಾರೆ, ಪ್ರಭುಪಾದರು ಪಾರ್ಕ್ ನಲ್ಲಿ ಕುಳಿತುಕೊಂಡು ಕೀರ್ತನೆ ಮಾಡ್ತಾ ಇರ್ತಾರೆ ಸತತವಾಗಿ 3 ಗಂಟೆ. ಆ ಸಮಯದಲ್ಲಿ ಅವರೆಲ್ಲರೂ ಬಂದು ಆ ಕೀರ್ತನೆಯನ್ನು ಕೇಳ್ತಾರೆ. ಹಾಗೆ ಆ ರೀತಿಯಾಗಿ ಅವರು ಒಂದು ಅವರ ಮನ ಪರಿವರ್ತನ ಆಗುತ್ತೆ. ಅಮೆರಿಕನ್ ಗೌರ್ಮೆಂಟ್ ಏನ್ ಮಾಡುತ್ತೆ, ಇವರನ್ನು ಸನ್ಮಾನಿಸುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಕೈಯಲ್ಲಿ ಸಾಧ್ಯವಾಗದೇ ಇರುವಂತದನ್ನ ನೀವು ಮಾಡಿ ತೋರಿಸಿದ್ರಿ ಅಂತ ಹೇಳಿ. ಆ ರೀತಿಯಾಗಿ ಇಲ್ಲಿ ಪ್ರಭುಪಾದರು ಯಾವುದೇ ಒಂದು ನಿರ್ಬಂಧ ಕೃಷ್ಣ ಸಂಬಂಧ ಮತ್ತೆ ಅಹೇತುಕಿ ಅಪ್ರತಿಹತ, ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇಲ್ಲಿ ಭಕ್ತಿ ಸೇವೆಯನ್ನು ಮಾಡ್ತಾ ಇದ್ರು ಅಂತ ನೋಡ್ಬೋದು. ಯುಕ್ತ ಕರ್ಮ ಫಲಂ ತ್ಯಕ್ತ್ವಾ ಶಾಂತಿ ಮಾಪ್ನೋತಿ ನೈಷ್ಠಿಕೀಂ ಅಯುಕ್ತ ಕಾಮಕಾರೇಣ ಫಲೇ ಸಕ್ತೋ ನಿಬದ್ಧತೆ. ಒಂದೇ ರೀತಿಯಾಗಿ ನಿಷ್ಠೆಯಿಂದಿರುವ ಆತ್ಮನು ಪರಿಶುದ್ಧ ಶಾಂತಿಯನ್ನು ಹೊಂದುತ್ತಾನೆ, ಏಕೆಂದರೆ ಅವನು ಎಲ್ಲಾ ಕರ್ಮಫಲಗಳನ್ನು ನನಗೆ ಒಪ್ಪಿಸುತ್ತಾನೆ. ದೈವಯುಕ್ತನಲ್ಲದವನು ಕರ್ಮಫಲಕ್ಕಾಗಿ ಆಸೆ ಪಡುವುದರಿಂದ ತೊಡಕಿನಲ್ಲಿ ಸಿಕ್ಕಿಕೊಳ್ಳುತ್ತಾನೆ. ಯಾಕೆ ನಾವು ಕರ್ಮಫಲಗಳನ್ನು ನಿರೀಕ್ಷೆ ಇಟ್ಕೋಬಾರ್ದು ಕರ್ಮಫಲಗಳಲ್ಲಿ ಅಂತ ಹೇಳಿದ್ರೆ, ನಮ್ಗೇನಾದ್ರೂ ಕರ್ಮಫಲದಲ್ಲಿ ನಿರೀಕ್ಷೆ ಇದ್ರೆ ಏನಾಗುತ್ತೆ, ನಾವು ತೊಡಕಿನಲ್ಲಿ ಸಿಕ್ಕಿಕೊಳ್ತೇವೆ. ಇಲ್ಲಿ ನೋಡ್ಬೋದು ನೀವು, ಭಕ್ತರು ತಮ್ಮ ಎಲ್ಲಾ ಕರ್ಮಫಲಗಳನ್ನು ಭಗವಂತನಿಗೆ ಒಪ್ಪಿಸಿರ್ತಾರೆ. ಹಾಗಾಗಿ ಅವರು ಶಾಂತಿಯಿಂದ ಇರ್ಲಿಕ್ಕೆ ಸಾಧ್ಯವಾಗ್ತದೆ, ಪರಿಶುದ್ಧ ಶಾಂತಿಯನ್ನು ಹೊಂದುತ್ತಾರೆ. ಆದ್ರೆ ಯಾರು ಅಭಕ್ತರಿರ್ತಾರೆ, ಅವರು ಕರ್ಮಫಲಕ್ಕಾಗಿ ಆಸೆ ಪಡೋದ್ರಿಂದ ಅವರು ಕಷ್ಟದಲ್ಲಿ ಸಿಲುಕಿಕೊಳ್ಳುವಂಥದ್ದು. ಸರ್ವಕರ್ಮಾಣಿ ಮನಸಾ ಸನ್ಯಾಸಾಸ್ತೆ ಸುಖಂ ವಶಿ ನವದ್ವಾರೆ ಪುರೇ ದೇಹಿ ನೈವ ಕುರ್ವನ್ನ ಕಾರಯನ್. ದೇಹಸ್ಥ ಜೀವಿಯು ಸ್ವಭಾವವನ್ನು
ನಿಯಂತ್ರಿಸಿ ಮಾನಸಿಕವಾಗಿ ಎಲ್ಲಾ ಕರ್ಮಗಳನ್ನು ತ್ಯಜಿಸಿದಾಗ ಅವನು ನವದ್ವಾರಗಳ ನಗರದಲ್ಲಿ ಐಹಿಕ ಶರೀರದಲ್ಲಿ ಸುಖವಾಗಿ ವಾಸಿಸುತ್ತಾನೆ. ಅವನು ಕಾರ್ಯ ಮಾಡುವುದೂ ಇಲ್ಲ, ಕಾರ್ಯ ಮಾಡಿಸುವುದೂ ಇಲ್ಲ. ಇದನ್ನು ನಾವು ತಿಳಿಬೇಕು. ನಾವು ಕಾರ್ಯ ಮಾಡುವುದೂ ಅಲ್ಲ, ಮಾಡಿಸುವುದೂ ಅಲ್ಲ. ಎಲ್ಲವೂ ಭಗವಂತನ ಭಗವಂತನ ನಿಯಂತ್ರಣದಲ್ಲಿ ಇರುವಂತದ್ದು. ಕೇಳಿರ್ಬೋದು. ಪ್ರಭುಪಾದರು ಕೂಡ ಅಮೆರಿಕಕ್ಕೆ ಹೋದಾಗ ಅವ್ರು ಹೇಳುವಂಥದ್ದು ಕೃಷ್ಣನಿಗೆ, ನಾನು ನಿನ್ನ ಗೊಂಬೆ, ನಿನ್ನ ಹೇಗೆ ಆಡಿಸ್ತೀಯ ಆ ರೀತಿಯಾಗಿ ನಾನು ಆಡುವಂಥದ್ದು ಅಂತೇಳಿ. ಆ ರೀತಿಯಾಗಿ ನಾವು ಭಗವಂತನ ಕೈಯಲ್ಲಿ ಒಂದು ಆಟಿಕೆ ಆಗಿರ್ತೇವೆ. ಭಗವಂತ ಹೇಗೆ ಆಡಿಸ್ತಾನೆ ಹಾಗೆ ಆಡುವಂಥದ್ದು. ನಾವೇನು ಮಾಡುವಂಥದ್ದಲ್ಲ, ಎಲ್ಲವೂ ಕೂಡ ಒಂದು ಮಾಡುವಂಥದ್ದು. ಸೊ ಇಲ್ಲಿ ನವದ್ವಾರೆ ಹೇಳಿದ್ರೆ ಈಗ 2 ಕಣ್ಣುಗಳು, ಮೂಗಿನ 2 ಹೊಳ್ಳೆಗಳು, 2 ಕಿವಿಗಳು, 1 ಬಾಯಿ, ಗುದ, ಜನನೇಂದ್ರಿಯ. ಈ ದೇಹದಲ್ಲಿ ಇದು ತನ್ನ ಬದ್ಧ ನೆಲೆಯಲ್ಲಿ ಜೀವಿಯು ತನ್ನನ್ನು ದೇಹದೊಂದಿಗೆ ಗುರುತಿಸಿಕೊಳ್ತಾನೆ. ಆದ್ರೆ ಅವನು ತನ್ನೊಳಗಿರುವ ಭಗವಂತನೊಡನೆ ಗುರುತಿಸಿಕೊಂಡಾಗ ದೇಹದಲ್ಲಿ ಇರುವಾಗಲೇ ಭಗವಂತನಷ್ಟೇ ಸ್ವತಂತ್ರನಾಗ್ತಾನೆ. ಕೃಷ್ಣ ಪ್ರಜ್ಞೆಯುಳ್ಳ ಮನುಷ್ಯನು ಐಹಿಕ ದೇಹದ ಹೊರಗಿನ ಮತ್ತು ಒಳಗಿನ 2 ಕಾರ್ಯಗಳಿಂದಲೂ ಸ್ವತಂತ್ರನಾಗಿರ್ತಾನೆ. ದೇಹದ 9 ದ್ವಾರಗಳು ಯಾವುವು? ಜ್ಞಾನೇನಾತು ತಜ್ಞಾನಂ ಯೇಷಾಂ ನಾಶಿತಮಾತ್ಮನಾ ತೇಷಾಮಾದಿತ್ಯಜ್ಞಾನಂ ಪ್ರಕಾಶಯತಿ ತತ್ಪರಂ. ಅಜ್ಞಾನವನ್ನು ನಾಶ ಮಾಡುವ ಜ್ಞಾನದ ಬೆಳಕನ್ನು ಮನುಷ್ಯನು ಪಡೆದುಕೊಂಡಾಗ ಹಗಲು ಹೊತ್ತಿನಲ್ಲಿ ಸೂರ್ಯನು ಎಲ್ಲದರ ಮೇಲೂ ಬೆಳಕು ಹರಿಸುವಂತೆ ಅವನ ಜ್ಞಾನವು ಎಲ್ಲವನ್ನು ಪ್ರಕಾಶಗೊಳಿಸುತ್ತದೆ. ತದ್ಬುದ್ಧಯ ತದಾತ್ಮಾನ ತನ್ನಿಷ್ಠಾತ್ ತತ್ಪರಾಯಣಾಃ ಗಚ್ಚಂತ್ಯ ಪುನರಾವೃತ್ತಿಂ ಜ್ಞಾನ ನಿರ್ಧೂತ ಕಲ್ಮಷಾಃ. ಮನುಷ್ಯನ ಬುದ್ಧಿ, ಮನಸ್ಸು, ಶ್ರದ್ಧೆ ಮತ್ತು ಆಶ್ರಯ ಎಲ್ಲವೂ ಪರಮಪ್ರಭುವಿನಲ್ಲಿ ನೆಲೆ ನಿಂತಾಗ ಪೂರ್ಣ ಜ್ಞಾನವು ಆತನ ಸಂಶಯಗಳೆಲ್ಲವನ್ನು ತೊಳೆದು ಅವನನ್ನು ಪರಿಶುದ್ಧನನ್ನಾಗಿ ಮಾಡುತ್ತದೆ. ಹೀಗೆ ಆತನು ಮುಕ್ತಿ ಮಾರ್ಗದಲ್ಲಿ ನೇರವಾಗಿ ಮುನ್ನಡೆಯುತ್ತಾನೆ. ಇಲ್ಲಿ ಯಾರ ಮನಸ್ಸು, ಬುದ್ಧಿ, ಶ್ರದ್ಧೆ ಮತ್ತು ಆಶ್ರಯಗಳು ಯಾವಾಗ್ಲೂ ಕೃಷ್ಣನಲ್ಲಿರ್ತದೋ ಅಂತ ಹೇಳಿದ್ರೆ, ಕೃಷ್ಣ ಪ್ರಜ್ಞೆಯಲ್ಲಿ ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿದ್ರೆ ಅವನ ಎಲ್ಲಾ ಸಂಶಯಗಳು ಇದೆಲ್ಲವೂ ಕೂಡ ನಿಶ್ಚಯವಾಗಿ ಸಂಪೂರ್ಣವಾಗಿ ತೊಡೆದು ಹೋಗುತ್ತದೆ. ಯಾಕಂದ್ರೆ ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನಿಗೆ ಆ ಒಂದು ಕೃಷ್ಣನಲ್ಲಿ ದ್ವಂದ್ವ ಅಂತ ಹೇಳಿದ್ರೆ ಅಚಿಂತ್ಯ ಭೇದ, ಅಭೇದ ತತ್ವ, ಕೃಷ್ಣ ಸೈಮಲ್ಟೇನಿಯಸ್ಲಿ ಒನ್ ಅಂಡ್ ಡಿಫ್ರೆಂಟ್. ಕೃಷ್ಣ ಈಗ ಇಲ್ಲಿಯೂ ಇರ್ತಾನೆ, ಗೋಲೋಕದಲ್ಲಿ ಕೂಡ ಇರ್ತಾನೆ. ಇದೆಲ್ಲವೂ ಕೂಡ ತಿಳಿದಿರ್ತದೆ ಭಕ್ತರಾದವರಿಗೆ. ಹಾಗಾಗಿ ಅವರು ಮುಕ್ತಿ ಮಾರ್ಗದಲ್ಲಿ ದೃಢವಾಗಿ ಮುನ್ನಡೆಯಬಲ್ಲರು. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತ ಸಮದರ್ಶಿನಃ. ನಮ್ರರಾದ ಜ್ಞಾನಿಗಳು ನಿಜವಾದ ಜ್ಞಾನವನ್ನು ಪಡೆದವರಾದುದರಿಂದ ವಿದ್ಯಾ ವಿನಯ ಸಂಪನ್ನರಾಗಿ ಸಂಪನ್ನನಾದ ಬ್ರಾಹ್ಮಣನನ್ನು, ಹಸುವನ್ನು, ಆನೆಯನ್ನು, ನಾಯಿಯ ಮಾಂಸವನ್ನು ತಿನ್ನುವವನನ್ನು ಅಂದ್ರೆ ಅಂತ್ಯಜನನ್ನು ಒಂದೇ ರೀತಿ ಕಾಣ್ತಾರೆ. ಅಂದ್ರೆ ಭಕ್ತರು ಯಾವ ಜೀವಿಗೂ ಕೂಡ ಅಗೌರವವನ್ನು ತೋರಿಸೋದಿಲ್ಲ. ಯಾಕೆಂದ್ರೆ ಭಕ್ತರಿಗೆ ತಿಳಿದಿರ್ತದೆ ಎಲ್ಲಾ ಜೀವಿಗಳಲ್ಲಿ ಆತ್ಮ ಪರಮಾತ್ಮ ಇರ್ತಾರೆ. ಹಾಗಾಗಿ ಅವರು ಯಾರಿಗೂ ಕೂಡ ಅಗೌರವವನ್ನು ತೋರಿಸುವುದಿಲ್ಲ. ಕೃಷ್ಣ ಪ್ರಜ್ಞೆಯು ಕೇವಲ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾದದಲ್ಲ, ಇದು ಮಾನವ ಧರ್ಮ. ಆದ್ರಿಂದ ಈ ಹರೇ ಕೃಷ್ಣ ಮಹಾಮಂತ್ರ ಪ್ರತಿಯೊಬ್ಬರಿಗೂ ಕೂಡ ಉಪಯೋಗ. ಮಾನವ ಸಮಾಜಕ್ಕೆ ಇದೊಂದು ಕೊಡುಗೆ. ಹಲವಾರು ಶಾಸ್ತ್ರಗಳಲ್ಲಿ ಹರೇ ಕೃಷ್ಣ ಮಹಾಮಂತ್ರದ ಉಲ್ಲೇಖ ಇದೆ. ಹರೇ ನಾಮ ಹರೇ ನಾಮ ಹರೇ ನಾಮ ಹಿ ಕೇವಲಂ ಕಲೌ ನಾಸ್ತಿ ಕಲೌ ನಾಸ್ತಿ ಕಲೌ ನಾಸ್ತಿ ತೇರೇವ ಗತಿರನ್ಯತಾ. ಹರಿನಾಮದ ಹೊರತು ಬೇರೆ ದಾರಿ ಇಲ್ಲ ಅಂತ ಹಲವು ಬಾರಿ ಹಲವು ಪುರಾಣಗಳಲ್ಲಿ ಹೇಳಲಾಗಿದೆ. ಆದ್ರಿಂದ ಹರಿನಾಮದ ಮಹತ್ವವನ್ನು ಅರಿತವರು ಎಲ್ಲರನ್ನು ಸಮದೃಷ್ಟಿಯಿಂದ ನೋಡ್ತಾರೆ. ಅವ್ರೇನ್ ಅಂದುಕೊಳ್ತಾರೆ ಅಂದ್ರೆ ಪ್ರತಿಯೊಬ್ಬರ ಹೃದಯದಲ್ಲಿ ಪರಮಾತ್ಮನಿದ್ದ ಕಾರಣ ಯಾರಿಗೂ ಕೂಡ ನೋವನ್ನು ಉಂಟು ಮಾಡೋದಿಲ್ಲ, ಗೌರವವನ್ನು ತಾನು ಯಾರಿಗೂ ತೋರಬಾರದು. ಹಾಗೆ ಅವರು ಎಲ್ಲರನ್ನು ಸಮಾನರಾಗಿ ನೋಡ್ತಾರೆ. ಒಬ್ಬ ವ್ಯಕ್ತಿಯು ಎಲ್ಲಾ ಜೀವಿಗಳ ಕಡೆಗೆ ಸಮಾನ ದೃಷ್ಟಿಯನ್ನು ಹೇಗೆ ನೋಡಬಹುದು? ಇದನ್ನು ನೀವು ಚಾಟ್ ನಲ್ಲಿ ಹೇಳ್ಬಹುದು.
ಒಬ್ಬ ವ್ಯಕ್ತಿಯು ಎಲ್ಲಾ ಜೀವಿಗಳ ಕಡೆಗೆ ಸಮಾನ ದೃಷ್ಟಿಯನ್ನು ಹೇಗೆ ನೋಡಬಹುದು? ಬಾಹ್ಯಸ್ಪರ್ಶೇಷ್ವಸಕ್ತಾತ್ಮ ವಿಂದತ್ಯಾತ್ಮನಿ ಯತ್ ಸುಖಂ ಸ ಬ್ರಹ್ಮ ಯೋಗ ಯುಕ್ತಾತ್ಮ ಸುಖಂ ಅಕ್ಷಯಂ ಅಶ್ನುತೆ. ಹೀಗೆ ಮುಕ್ತನಾದ ಮನುಷ್ಯನಿಗೆ ಐಹಿಕ ಇಂದ್ರಿಯ ಸುಖದ ಆಕರ್ಷಣೆ ಇಲ್ಲ. ಅವನು ಯಾವಾಗಲೂ ಆಂತರ್ಯದಲ್ಲಿ ಸುಖವನ್ನು ಅನುಭವಿಸುತ್ತಾ ಸಮಾಧಿ ಸ್ಥಿತಿಯಲ್ಲಿರುತ್ತಾನೆ. ಈ ರೀತಿಯಲ್ಲಿ ಆತ್ಮ ಸಾಕ್ಷಾತ್ಕಾರ ಪಡೆದ ಮನುಷ್ಯನು ಪರಮ ಸತ್ಯದಲ್ಲಿ ಮಗ್ನನಾಗಿರುವುದರಿಂದ ಅಮಿತಾನಂದವನ್ನು ಸವಿಯುತ್ತಾನೆ. ಓಕೆ, ಆಗಿನ ಪ್ರಶ್ನೆಗೆ ಸಂದೇಶ ಅವರು ಉತ್ತರ ನೀಡಿದ್ದಾರೆ. ಎಲ್ಲರ ಆತ್ಮವು ಒಂದೇ ಎನ್ನುವ ದೃಷ್ಟಿಯಿಂದ ಪ್ರವೀಣ ಅವರು ಕೃಷ್ಣ ಪ್ರಜ್ಞೆಯಿಂದ, ವೆರಿ ಗುಡ್, ಕೃಷ್ಣ ಪ್ರಜ್ಞೆಯಿಂದ ಸಾಧ್ಯ ಎಲ್ಲಾ ಒಂದು ಜೀವಿಗಳನ್ನು ಸಮಾನ ದೃಷ್ಟಿಯಿಂದ ನೋಡ್ಲಿಕ್ಕೆ. ಇಲ್ಲಿ 21ನೇ ಶ್ಲೋಕಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಉದಾಹರಣೆಯನ್ನು ನೋಡುವುದಾದ್ರೆ, ಹರಿದಾಸ್ ಠಾಕೂರ್ ಅವರು ಬ್ರಹ್ಮನ ಇನ್ಕಾರ್ನೇಷನ್ ಆಗಿರ್ತಾರೆ. ಅವರು ಒಂದು ಮುಸ್ಲಿಂ ಕುಟುಂಬದಲ್ಲಿ ಜನಿಸಿರ್ತಾರೆ. ಅವ್ರು ಏನ್ ಮಾಡ್ತಾರೆ, ಚೈತನ್ಯ ಮಹಾಪ್ರಭುಗಳನ್ನು ಭೇಟಿಯಾಗಿ ಅವರು ಈ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತಾ ಇರ್ತಾರೆ. ಅದು ಕೂಡ 192 ಮಾಲೆ, ದಿನದ 20 ಗಂಟೆ ಅವರು ಜಪ ಮಾಡ್ತಾ ಇರ್ತಾರೆ. ಅವ್ರಿಗೀಗ ಪ್ರಾರ್ಥನೆಯಲ್ಲೂ ಕೂಡ ಹೇಳ್ತಾರೆ, ಹರಿದಾಸ್ ಠಾಕೂರ್ ಕಿ ಜೈ ಅಂತ ಹೇಳಿ, ನಾಮಾಚಾರಿ ಶ್ರೀ ಹರಿದಾಸ್ ಠಾಕೂರ್ ಕಿ ಜೈ ಅಂತ ಹೇಳಿ ಹೇಳಲಾಗ್ತದೆ. ಸೊ ಅವರು ಆ ರೀತಿಯಾಗಿ ಜಪ ಮಾಡ್ತಾ ಇರ್ಬೇಕಾದ್ರೆ ಅವರ ಒಂದು ಯಾರು ಮುಸ್ಲಿಂ ರಾಜನಿಗೆ ಜನರು ಕಂಪ್ಲೇಂಟ್ ಕೊಡುವಂಥದ್ದು, ಇವರು ಈ ರೀತಿಯಾಗಿ ಜಪ ಮಾಡ್ತಾ ಇದಾರೆ ಅಂತೇಳಿ. ಆವಾಗ ಆ ರಾಜ ಒಬ್ಳು ವೇಶ್ಯೆಯನ್ನು ಕಳಿಸುವಂಥದ್ದು ಇವರ ಬಳಿಗೆ. ಅವಳು ಬಂದು ಹೇಳ್ತಾಳೆ, ನಾನು ನಿಮ್ ಜೊತೆ ಇರ್ಬೇಕು ಅಂತೇಳಿ. ಆವಾಗ ಇವ್ರು ಹೇಳ್ತಾರೆ, ನನ್ನ ಜಪ ಇನ್ನೂ ಕೂಡ ಕಂಪ್ಲೀಟ್ ಆಗ್ಲಿಲ್ಲ ಅಂತ ಹೇಳಿ. ಈ ರೀತಿಯಾಗಿ ಅವಳು 2-3 ದಿವಸ ಬರ್ತಾಳೆ. ಇವ್ರು ಹೇಳ್ತಾರೆ, ನನ್ನ ಜಪ ಕಂಪ್ಲೀಟ್ ಆಗ್ಲಿಲ್ಲ ಅಂತ ಹೇಳಿ. ಆ ರೀತಿಯಾಗಿ ಇದನ್ನ ನೋಡಿ ಅವಳಿಗೆ ಏನಾಗ್ತದೆ, ಕಣ್ಣೀರ್ ಬರುತ್ತೆ. ಅವಳು ಚೇಂಜ್ ಆಗ್ತಾಳೆ. ಅವಳು ಅವರಿಗೆ ನಮಸ್ಕಾರ ಮಾಡುವಂಥದ್ದು. ನಂತರ ಅವರು ಹೇಳ್ತಾರೆ, ನೀನೇನು ಒಂದು ಸಂಪಾದನೆ ಮಾಡಿ ಅದನ್ನೆಲ್ಲ ದಾನ ಮಾಡಿ ಬಾ. ಸಂಪಾದನೆ ಮಾಡಿರುವಂಥದ್ದು ಏನು ಇದು ಹಣ ಇದೆ, ಅದನ್ನೆಲ್ಲ ದಾನ ಮಾಡಿ ಬಾ ಅಂತೇಳಿ. ನಂತರ ಅವಳು ಅಲ್ಲಿ ಕುತ್ಕೊಂಡು ಅವಳು ಜಪ ಮಾಡ್ತಾ ಇರ್ತಾಳೆ. ಅವಳಿಗೆ ದೀಕ್ಷೆಯನ್ನು ಕೊಡ್ತಾರೆ ಅವರು. ಅವರಲ್ಲಿಂದ ಹೋಗುವಂಥದ್ದು. ಹೇಳಿದ್ರೆ ಇಲ್ಲಿ ಶುದ್ಧ ಭಕ್ತರ ಬಳಿ ಹೋದ್ರೆ ಅವರು ಯಾರು ಅವರ ಬಳಿ ಹೋಗ್ತಾರೆ ಅವರೇ ಚೇಂಜ್ ಆಗ್ತಾರೆ ಅಂತೇಳಿ. ಈಗ ಹೇಗೆ ಪ್ರಭುಪಾದರು ಅಮೆರಿಕಕ್ಕೆ ಹೋಗ್ತಾರೆ, ಅಲ್ಲಿ ಎಲ್ಲರನ್ನು ಚೇಂಜ್ ಮಾಡ್ಲಿಕ್ಕೆ ಆಗುತ್ತೆ. ಯಾಕಂದ್ರೆ ಶುದ್ಧ ಭಕ್ತರಿಗೆ ಮಾತ್ರ ಇದು ಸಾಧ್ಯ ಆಗ್ತದೆ. ಹಾಗಂತೇಳಿ ನಾವು ಹೋಗಿ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ನಾವು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಈ ರೀತಿಯಾದ 18 ದಿವಸಗಳ ಈ ಒಂದು ಭಗವದ್ಗೀತೆ ತರಗತಿ ಇದೆ, ಬನ್ನಿ ಕೇಳಿ ಅಂತ ನಾವು ಹೇಳ್ಬೋದು. ಒಂದು ಸಣ್ಣದಾದ ಒಂದು ಸೇವೆಯನ್ನು ಮಾಡುವಂಥದ್ದು. ಈ ರೀತಿ ಮಾಡೋದ್ರಿಂದ ಏನಾಗ್ತದೆ, ಭಗವಂತ 18ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಏನಂದ್ರೆ ಯಾರು ನನ್ನ ಈ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಳ್ತಾರೆ ಅವರು ನನಗೆ ತುಂಬಾ ತುಂಬಾ ಪ್ರಿಯರು ಅಂತ ಹೇಳಿ. ಹಾಗಾಗಿ ಈ ರೀತಿಯ ಒಂದು ಇನ್ನೊಬ್ಬರಿಗೆ ಹೇಳುವಂಥದ್ದು ಕೂಡ ಬಹಳ ಮುಖ್ಯ. ಹಾಗೆ ನಾವು ಜಪ ಮಾಡ್ತಾ ಮಾಡ್ತಾ ಏನಾಗುತ್ತೆ, ನಮ್ಮ ಒಳ ಹೃದಯದಲ್ಲಿರುವ ಈ ಒಂದು ಅರಿಷಡ್ ವರ್ಗ ಗುಣಗಳೇನಿರುತ್ತೆ ಇದೆಲ್ಲವೂ ಕೂಡ ಹೋಗಿ, ಆಗ ನಾವು ಏನಾದ್ರೂ ಹೇಳಿದ್ರೆ ಅದು ಇನ್ನೊಬ್ಬರ ಮೇಲೆ ಪರಿಣಾಮವು ಬೀರುತ್ತೆ. ಅದಕ್ಕೆ ನಾವು ಜಪವನ್ನು ಮಾಡ್ಬೇಕು. ಹೀಗೆ ಹೇಳುವಂಥದ್ದು, ಮುಕ್ತನಾದ ಮನುಷ್ಯನಿಗೆ ಐಹಿಕ ಇಂದ್ರಿಯ ಸುಖದ ಆಕರ್ಷಣೆ ಇರುವುದಿಲ್ಲ. ಅವನು ಯಾವಾಗಲೂ ಈಗ ಯಾರು ಈ ಒಂದು ಭಕ್ತರಾಗಿರ್ತಾರೆ ಅವರಿಗೆ ಮಾತ್ರ ಈ ಒಂದು ಇಂದ್ರಿಯ ಕಂಟ್ರೋಲ್ ಅಲ್ಲಿ ಇರುತ್ತೆ. ಯಾರು ಅಭಕ್ತರಿರ್ತಾರೆ ಅವರು ಏನೋ ಒಂದು ಭಕ್ತಿ ಮಾಡ್ಲಿಕ್ಕೆ ಹೋದ್ರು ಕೂಡ ಅವರು ನೀವು ನೋಡ್ಬೋದು, ಈಗ ಯಾರೀಗ ದುರ್ವಾಸ ಮುನಿ ಇರ್ಬೋದು, ಅಥವಾ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರ ಒಂದು ಕೋಪವನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಿರೋದಿಲ್ಲ ಅವರಿಗೆ. ಹಾಗಾಗಿ ಅವರು ಅಂಬರೀಷನಿಗೆ ಶಾಪ ಕೊಡುವಂಥದ್ದು, ಅಂಬರೀಷ್ ಮಹಾರಾಜನಿಗೆ. ಆದ್ರೆ ಅಂಬರೀಷ್ ಮಹಾರಾಜರು ಏನ್ ಮಾಡ್ತಾರೆ, ಅವರು ಭಕ್ತರಾಗಿದ್ದ ಕಾರಣ ಅವರು ಸಮಚಿತ್ತರಾಗಿ ಅದನ್ನು ಸ್ವೀಕರಿಸ್ತಾರೆ. ಅವರು ಯಾವುದೇ ಗೊಂದಲಕ್ಕೆ ಒಳಗಾಗೋದಿಲ್ಲ. ಇದೆಲ್ಲವೂ ಕೂಡ ಭಕ್ತರಿಗೆ ಮಾತ್ರ ಸಾಧ್ಯ ಆಗುತ್ತೆ. ಅವರು ಆತ್ಮದಲ್ಲಿಯೇ ಸಂತುಷ್ಟರಾಗಿರ್ತಾರೆ, ಅಮಿತಾನಂದವನ್ನು ಸವಿಯುತ್ತಾರೆ. ಇಂದ್ರಿಯ ಸುಖವನ್ನು ತ್ಯಜಿಸುವ ಅಗತ್ಯವೇನು? ಇದನ್ನು ನೀವು ಚಾಟ್ ನಲ್ಲಿ ಹೇಳ್ಬಹುದು. ಇಂದ್ರಿಯ ಸುಖವನ್ನು ತ್ಯಜಿಸುವ ಅಗತ್ಯವೇನು ಹೇಳಿದ್ರೆ,
ನಾವು ಸಂತೋಷವಾಗಿರ್ಬೇಕು. ಆದ್ರೆ ಆಕ್ಚುಲಿ ನಿಜವಾಗಿ ನೋಡೋದಾದ್ರೆ ನಾವು ಭಗವಂತನ ಸಂತೋಷದಲ್ಲಿ ಪಾಲ್ಗೊಳ್ಳುವಂಥದ್ದು. ಈಗ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸೋದು ಅಂತ ಹೇಳಿದ್ರೆ ಈಗ ದೇವಸ್ಥಾನಕ್ಕೆ ಹೋಗುವಂಥದ್ದು, ಅಲ್ಲಿ ಭಗವಂತನ ದರ್ಶನ ಮಾಡುವಂಥದ್ದು, ಇದೆಲ್ಲವೂ ಕೂಡ ಭಗವಂತನ ಸಂತೋಷಕ್ಕಾಗಿ ಮಾಡುವಂಥದ್ದು. ಅದರ ಬದಲು ನಾವು ಇಂದ್ರಿಯ ಸುಖ, ಇಲ್ಲ ನನ್ಗೆ ಇವತ್ತೊಂದಷ್ಟು ಪೇಪರ್ ನೋಡ್ಬೇಕು, ಇದು ಟಿವಿ ನೋಡ್ಬೇಕು, ಫಿಲಮ್ಗೆ ಹೋಗ್ಬೇಕು, ಈ ರೀತಿಯಾದ ಇದೆಲ್ಲವೂ ಕೂಡ ಇಂದ್ರಿಯ ಸುಖ. ಇದನ್ನು ತ್ಯಜಿಸುವ ಅಗತ್ಯವೇನು? ಇದನ್ನು ನೀವು ಚಾಟ್ ನಲ್ಲಿ ಹಾಕ್ಬೋದು ಉತ್ತರವನ್ನು. ಜೀವಂತ ಅಸ್ತಿತ್ವವನ್ನು ಸೆರೆ ಹಿಡಿಯುವ ವಿವಿಧ ರೀತಿಯ ಇಂದ್ರಿಯ ಆನಂದಗಳು ಯಾವುವು? ಜೀವಂತ ಅಸ್ತಿತ್ವವನ್ನು ಸೆರೆ ಹಿಡುವ, ಈಗ ಆತ್ಮವನ್ನು ಸಂಕಷ್ಟಕ್ಕೆ ಸಿಲುಕಿಸುವಂಥದ್ದು. ಇದು ವಿವಿಧ ರೀತಿಯ ಇಂದ್ರಿಯ ಆನಂದಗಳು ಯಾವುವು? ಇದನ್ನು ನೀವು ಚಾಟ್ ನಲ್ಲಿ ಹೇಳ್ಬೋದು. ये हि संस्पर्शजा भोगा दुःखयोनया एव ते आद्यन्तवन्त कौन्तेय न तेषु रमते बुधः. ವಿಷಯೇಂದ್ರಿಯಗಳ ಸಂಪರ್ಕವು ದುಃಖವನ್ನುಂಟು ಮಾಡುವುದರಿಂದ ವಿವೇಕಿಯಾದವನು ಅದರಲ್ಲಿ ತೊಡಗುವುದಿಲ್ಲ. ಕುಂತಿ ಪುತ್ರನಾದ ಅರ್ಜುನನೇ, ಇಂತಹ ಸುಖಗಳಿಗೆ ಆದಿಯೂ ಅಂತ್ಯವೂ ಉಂಟು. ಆದುದರಿಂದ ವಿವೇಕಿಯಾದವನು ಅವುಗಳಲ್ಲಿ ಸಂತೋಷ ಪಡುವುದಿಲ್ಲ. ಇಲ್ಲಿ ಪ್ರತಿಯೊಂದು ಈಗ ಜೀವಿಗಳಲ್ಲಿ ಹೇಗೆ ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿ ಎಲ್ಲ ಒಂದೊಂದು ಇಂದ್ರಿಯಗಳು ಪ್ರಬಲವಾಗಿರ್ತವೆ. ಆದ್ರೆ ನಮ್ಮಲ್ಲಿ ಮನುಷ್ಯರಲ್ಲಿ ಹೇಗೆ ಅಂದ್ರೆ ಎಲ್ಲಾ ಇಂದ್ರಿಯಗಳು ಪ್ರಬಲವಾಗಿರ್ತದೆ. ಹಾಗಾಗಿ ನಾವು ಎಷ್ಟು ಜಾಗರೂಕರಾಗಿರ್ಬೇಕು ಅಂತ ಇಲ್ಲಿ ನೋಡ್ಬೋದು. ಈಗ ಈ ಒಂದು ಬೆಳಕಿಗೆ, ಆ ಕೀಟ ಒಂದು ಬೆಳಕಿಗೆ ಬರುತ್ತೆ, ಅದಕ್ಕೆ ಕಣ್ಣು ಪ್ರಬಲವಾಗಿರುತ್ತೆ, ಅದು ಬೆಳಕಿನ ಹತ್ರ ಹೋಗಿ ಸಾಯುವಂಥದ್ದು. ಹಾಗೆ ಜಿಂಕೆ, ಅದಕ್ಕೆ ಕಿವಿ ಪ್ರಬಲವಾಗಿರುತ್ತೆ. ಜಿಂಕೆಯನ್ನು ಬೇಟೆಯಾಡ್ಲಿಕ್ಕೆ ಆ ಬೇಟೆಗಾರ ಏನ್ ಮಾಡ್ತಾನೆ, ಶಬ್ದವನ್ನು ಮಾಡಿ ಆ ಜಿಂಕೆಯನ್ನು ಹಿಡಿಯುವಂಥದ್ದು. ಹಾಗೆ ದುಂಬಿ, ಅದು ಹೂವಿನ ಹತ್ರ ಹೋಗುವಂಥದ್ದು, ಅದಕ್ಕೆ ಮೂಗು ಪ್ರಬಲವಾಗಿರ್ತದೆ. ಮೀನು, ಅದಕ್ಕೆ ನಾಲಿಗೆ ಪ್ರಬಲವಾಗಿರ್ತದೆ, ಅದು ಯಾವಾಗ್ಲೂ ಕೂಡ ತಿನ್ಬೇಕು ಅಂತೇಳಿ ನಾಲಿಗೆ ಹಚ್ಕೊಂಡಿರುತ್ತೆ. ಹಾಗಾಗಿ ಅದನ್ನು ಹಿಡಿಯೋರು ಏನ್ ಮಾಡ್ತಾರೆ, ಆ ಗಾಳಕ್ಕೆ ಒಂದು ತಿನಿಸನ್ನು ಇಟ್ಟು ಹಿಡಿಯುವಂಥದ್ದು. ಹಾಗೆ ಆನೆಗೆ ಚರ್ಮ ಪ್ರಬಲವಾಗಿರುತ್ತೆ. ಆ ಆನೆಯನ್ನು ಹಿಡಿಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ, ಹೆಣ್ಣು ಆನೆಯನ್ನು ಮುಂದೆ ಇಡ್ತಾರೆ, ಅವಾಗ ಅದನ್ನು ಅದು ಕೆಡ್ಡಾಗೆ ಬೀಳುವಂಥದ್ದು, ನಂತರ ಅದನ್ನು ಟ್ರೈನ್ ಮಾಡುವಂಥದ್ದು. ಈ ರೀತಿಯಾಗಿ ಇವುಗಳಲ್ಲಿ ಒಂದೊಂದು ಇಂದ್ರಿಯಗಳು ಪ್ರಬಲವಾಗಿರುತ್ತದೆ. ಆದ್ರೆ ಮನುಷ್ಯರಲ್ಲಿ ಎಲ್ಲಾ ಇಂದ್ರಿಯಗಳು ಪ್ರಬಲವಾಗಿರ್ತದೆ. ಹಾಗಾಗಿ ನಾವು ಎಷ್ಟು ಜಾಗರೂಕರಾಗಿರ್ಬೇಕು. ಹಾಗಾಗಿ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಈ ಇಂದ್ರಿಯಗಳನ್ನು ತೊಡಗಿಸ್ಕೊಂಡ್ರೆ ಅಂತ ಹೇಳಿದ್ರೆ, ನಾವು ಕಣ್ಣಿನಿಂದ ನೋಡ್ತೇವೆ, ಹೇಗೂ ನೋಡ್ತೇವೆ, ಕೃಷ್ಣನನ್ನು ನೋಡುವಂಥದ್ದು. ಕಿವಿಯಿಂದ ಕೇಳ್ತೇವೆ, ಕೃಷ್ಣನ ಬಗ್ಗೆ ಕೇಳುವಂಥದ್ದು. ಬಾಯಿಯಿಂದ ಪ್ರಸಾದವನ್ನು ಸ್ವೀಕರಿಸುವಂಥದ್ದು, ಕೃಷ್ಣನ ಬಗ್ಗೆ ಮಾತನಾಡುವಂಥದ್ದು. ಈ ರೀತಿಯಾಗಿ ನಮ್ಮ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಳ್ಳೋದು ಅಗತ್ಯವಾಗಿರ್ತದೆ. ಇಲ್ಲದಿದ್ರೆ ನಾವು ಏನಾಗ್ತೇವೆ, ಈ ಒಂದು ಇಂದ್ರಿಯ ಸುಖದಲ್ಲಿ ನಾವು ತೊಡಗಿಕೊಂಡ್ರೆ ನಾವು ಪತನ ಹೊಂದ್ತೇವೆ. ಇದರಿಂದ ನಮಗೆ ಆಧ್ಯಾತ್ಮಿಕದಲ್ಲಿ ತೊಡಗಿಸಿಕೊಳ್ಳೋದು ಸಾಧ್ಯ ಇಲ್ಲ. ಆಕ್ಚುಲಿ ಪ್ರವೀಣ ಅವರು, ನೀವು ಲೀನಾ ಆಗಿ ಅಂತ ಹೇಳಿದ್ರೆ, ಆಕ್ಚುಲಿ ಲೀನಾ ಆಗಿ ಅಂತ ಹೇಳಿದ್ರೆ ಅದು ಇದು ಬ್ರಹ್ಮೇತಿ ಸಾಕ್ಷಾತ್ಕಾರದ ಬಗ್ಗೆ. ಬ್ರಹ್ಮೇತಿ ಸಾಕ್ಷಾತ್ಕಾರ ಅಂತ ಹೇಳಿದ್ರೆ ಬ್ರಹ್ಮ ಜ್ಯೋತಿಯಲ್ಲಿ ಲೀನ ಆಗೋದು ಅಂತೇಳಿ. ಅಜ್ಞಾನಿಗಳು, ಯಾರು ಮಾಯಾವಾದಿ ಸನ್ಯಾಸಿಗಳು, ಇವರೆಲ್ಲ ಆತರ ಹೇಳುವಂಥದ್ದು. ಆದ್ರೆ ಭಕ್ತರು ಭಗವಂತನಲ್ಲಿ ಸಮಾಧಿ ಆಗೋದು ಅಂತ ಹೇಳ್ತಾರೆ. ಇದು ನೀವು 6ನೇ ಅಧ್ಯಾಯದಲ್ಲಿ ಇದರ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳಲಿದ್ದೀರಿ. ಎಸ್. ಶಕ್ನೋತಿ ಹೈವಯ ಸೋಡುಂ ಪ್ರಾಕ್ಷರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸಾಯುಕ್ತ ಸಾಸುಕೀ ನರಃ. ಈ ದೇಹವನ್ನು ಬಿಡುವುದಕ್ಕೆ ಮೊದಲೇ ಐಹಿಕ ಇಂದ್ರಿಯಗಳ ಬಯಕೆಗಳನ್ನು ಸಹಿಸಿಕೊಂಡು ಕಾಮಕ್ರೋಧಗಳ ಆವೇಗವನ್ನು ತಡೆಯಲು ಶಕ್ತನಾದ ಮನುಷ್ಯನು ಈ ಲೋಕದಲ್ಲಿ ಒಳ್ಳೆಯ ಸ್ಥಿತಿಯಲ್ಲಿರುತ್ತಾನೆ ಮತ್ತು ಸುಖಿಯಾಗಿರುತ್ತಾನೆ. ಇಲ್ಲಿ ಉಪದೇಶಾಮೃತದಲ್ಲಿ ರೂಪ ಗೋಸ್ವಾಮಿ ಅವರು ಹೇಳ್ತಾರೆ ಅಂತೇಳಿ, ವಾಚೋ ವೇಗಂ ಮನಸಾ ಕ್ರೋಧ ವೇಗಂ ಜಿಹ್ವಾ ವೇಗಂ ಉದರಾಪಸ್ಥ ವೇಗಂ ಏತಾನ್ ವೇಗಾನ್ ಯೋ ವಿಷಹೇತ ಧೀರಃ ಸರ್ವಾಮಪಿಮಾನ್ ಪೃಥ್ವೀಂ ಸ ಶಿಷ್ಯಾತ್ ಅಂತೇಳಿ. ವಾಚೋ ವೇಗಂ ಅಂದ್ರೆ ನಮ್ಮ ಮಾತು, ನಮ್ಮ ನಾಲಿಗೆ ಕಂಟ್ರೋಲ್ ಅಲ್ಲಿ ಇದ್ರೆ ನಾವು ಅಂತ ಹೇಳಿದ್ರೆ, ಈಗ ಇಲ್ಲಿ ನೋಡ್ಬೋದು, ನಮ್ಮ ಐಹಿಕ ಇಂದ್ರಿಯಗಳ ಬಯಕೆಗಳನ್ನು ಸಹಿಸಿಕೊಂಡು ಕಾಮ ಕ್ರೋಧಗಳ ಆವೇಗವನ್ನು ತಡೆಯಲು ನಮ್ಮ ಕೋಪವು ನಿಯಂತ್ರಣದಲ್ಲಿದ್ರೆ
ಹಾಗಿದ್ರೆ ಮಾತ್ರ ನಾವು ಈ ಲೋಕದಲ್ಲಿ ಒಳ್ಳೆ ಸ್ಥಿತಿಯಲ್ಲಿ ಇರ್ಬೋದು, ಸುಖಿಯಾಗಿರ್ಬೋದು. ಇದು ಕಂಟ್ರೋಲ್ ಅಲ್ಲಿ ಇರ್ಬೇಕಾದ್ರೆ ಈಗ ಏನ್ ಮಾಡ್ಬೇಕಂತ ಹೇಳಿದ್ರೆ, ನಾವು ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ಬೇಕಾದ್ರೆ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ಬೇಕು. ಅವಾಗಷ್ಟೇ ಸಾಧ್ಯ ಇದು. ಇಂದ್ರಿಯಗಳು ಕಂಟ್ರೋಲ್ ಇದ್ರೆ ಮನಸ್ಸು ಕೂಡ ಕಂಟ್ರೋಲ್ ಅಲ್ಲಿ ಇರುತ್ತೆ. ಮನಸ್ಸು ಕಂಟ್ರೋಲ್ ಅಲ್ಲಿ ಇದ್ರೆ ಬುದ್ಧಿ ಕೂಡ ಚುರುಕಾಗಿರುತ್ತೆ. ಬುದ್ಧಿ ಚುರುಕಾದ್ರೆ ಆತ್ಮನಿಗೆ ಪರಮಾತ್ಮನ ಜೊತೆಗೆ ಕನೆಕ್ಟ್ ಆಗುತ್ತೆ. ಯೋ ಅಂತ ಸುಖೋ ಅಂತರಾರಾಮ ತತಾಂತ ಜ್ಯೋತಿರೇವ ಯಹ ಸ ಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋ ಅಧಿಗಚ್ಚತಿ. ಯಾರು ಆಂತರ್ಯದಲ್ಲಿಯೇ ಸುಖ ಪಡುತ್ತಾನೋ, ಯಾರು ಆಂತರ್ಯದಲ್ಲಿಯೇ ಕ್ರಿಯಾಶೀಲನಾಗಿದ್ದು ಸಂತೋಷಿಸುತ್ತಾನೋ ಮತ್ತು ಯಾರ ಗುರಿಯು ಅಂತರ್ಮುಖಿಯಾಗಿದೆಯೋ ಅಂತವನು ವಾಸ್ತವವಾಗಿ ಪರಿಪೂರ್ಣ ಯೋಗಿ. ಆತನು ಬ್ರಹ್ಮನ್ನಲ್ಲಿ ಮುಕ್ತನು ಮತ್ತು ಕಟ್ಟಕಡೆಗೆ ಪರಮಪ್ರಭುವನ್ನು ಹೊಂದುತ್ತಾನೆ. ಅಂದ್ರೆ ಇದು ಭಕ್ತರಿಗೆ ಮಾತ್ರ ಸಾಧ್ಯ ಆಗ್ತದೆ. ಆಂತರ್ಯದಲ್ಲಿ ಸುಖ ಪಡ್ತಾ ಇರ್ತಾರೆ, ಅವರು ಆಂತರ್ಯದಲ್ಲಿ ಕ್ರಿಯಾಶಾಲರಾಗಿರ್ತಾರೆ. ಅಂದ್ರೆ ಭಕ್ತಿ ಸೇವೆಯನ್ನು ಮಾಡುವಾಗ ಆ ಒಂದು ಉತ್ಸಾಹ ಇರಬೇಕು. ಉತ್ಸಾಹ, ನಿಶ್ಚಯ, ಧೈರ್ಯ, ತತ್ತತ್ ಕರ್ಮ ಪ್ರವರ್ತನ. ಆ ಉತ್ಸಾಹದಿಂದ ಭಕ್ತಿ ಸೇವೆಯನ್ನು ಮಾಡುವಂಥದ್ದು. ಯಾರ ಗುರಿಯು ಅಂತರ್ಮುಖಿ ಆಗಿದೆಯೋ ಅಂತವನು ವಾಸ್ತವವಾಗಿ ಪರಿಪೂರ್ಣ ಯೋಗಿ. ಇಲ್ಲಿ ಯೋಗಿ ಅಂತ ಹೇಳಿದ್ರೆ ಇಲ್ಲಿ ಭಕ್ತ ಯೋಗಿ ಬಗ್ಗೆ ಹೇಳುವಂಥದ್ದು. ಆತನು ಬ್ರಹ್ಮನ್ನಲ್ಲಿ ಮುಕ್ತನು. ಆತನಿಗೆ ತಿಳಿದಿರ್ತದೆ ಬ್ರಹ್ಮನ್ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ, ಭಗವಾನ್ ಸಾಕ್ಷಾತ್ಕಾರದ ಬಗ್ಗೆ. ಹಾಗಾಗಿ ಭಗವಾನ್ ಸಾಕ್ಷಾತ್ಕಾರ ಹೊಂದಿ ಮಾತ್ರ ಅವನು ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಭಗವಂತ ಸಾಕ್ಷಾತ್ಕಾರ ಹೊಂದುತ್ತಾನೆ, ಕಟ್ಟ ಕಡೆಗೆ ಪರಮಪ್ರಭುವನ್ನು ಹೊಂದುತ್ತಾನೆ. ಶಾಂತಿ ಸೂತ್ರ ಏನು? ಉತ್ತರವನ್ನು ಚಾಟ್ ನಲ್ಲಿ ಹೇಳ್ಬೋದು. ಶಾಂತಿ ಸೂತ್ರ ಓಕೆ. ಪ್ರವೀಣ್ ಅವ್ರು ಹೇಳ್ತಿರೋದು ಈ ಶ್ಲೋಕ ಇನ್ನೊಂದು ಬಾರಿ ಓದಿ ಅಂತ. ಈ ಶ್ಲೋಕ ಅಂತ ಹೇಳಿದ್ದೀರಾ ಅನ್ಕೊಳ್ತಾನೆ. ಓದೋಣ. ಯೋ ಅಂತ ಸುಖೋ ಅಂತರಾರಾಮ ತತಾಂತ ಜ್ಯೋತಿರೇವ ಯಹ ಸ ಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋ ಅಧಿಗಚ್ಚತಿ. ಶಾಂತಿ ಸೂತ್ರ ಏನು ನೋಡೋಣ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕಾ ಮಹೇಶ್ವರಂ ಸುಹೃತಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಯತಿ. ನನ್ನ ವಿಷಯವಾಗಿ ಸಂಪೂರ್ಣ ಪ್ರಜ್ಞೆಯನ್ನಿಟ್ಟುಕೊಂಡು ಎಲ್ಲಾ ಯಜ್ಞಗಳ ಮತ್ತು ತಪಸ್ಸುಗಳ ಕಟ್ಟ ಕಡೆಯ ಭೋಕ್ತೃ ನಾನೇ, ಎಲ್ಲಾ ಲೋಕಗಳ ಮತ್ತು ದೇವತೆಗಳ ಪರಮಪ್ರಭು ನಾನೇ ಮತ್ತು ಎಲ್ಲಾ ಜೀವಿಗಳ ಉಪಕಾರಿಯು ಹಿತೈಷಿಯು ನಾನೇ ಎಂದು ಅರಿತ ಮನುಷ್ಯನು ಐಹಿಕ ದುಃಖಗಳ ಯಾತನೆಯಿಂದ ಮುಕ್ತನಾಗಿ ಶಾಂತಿಯನ್ನು ಪಡೆಯುವನು. ಇಲ್ಲಿ ಸುಪ್ರೀಂ ಎಂಜಾಯರ್ ಯಾರೋ ಭಗವಂತ, ಸುಪ್ರೀಂ ಕಂಟ್ರೋಲರ್ ಯಾರೋ ಭಗವಂತ, ನಮ್ಮ ವೆಲ್ ವಿಷರ್ ಬೆಸ್ಟ್ ಫ್ರೆಂಡ್ ಯಾರೋ ಭಗವಂತ. ಯಾಕೆಂತ ಹೇಳಿದ್ರೆ ನಾವು ಎಷ್ಟೋ ಜನ್ಮಗಳಿಂದ ಈ ಒಂದು ಬೇರೆ ಬೇರೆ ಜನ್ಮ ಅಂದ್ರೆ ಇದು ಬೇರೆ ಬೇರೆ ಜನ್ಮ ಸಿಕ್ಕಿರುತ್ತೆ ನಮ್ಗೆ, ಪ್ರಾಣಿ ಜನ್ಮ ಇದೆಲ್ಲವೂ ಕೂಡ. ಆಗ ನಮ್ಮ ಜೊತೆಯಲ್ಲಿ ಆತ್ಮ ಮತ್ತು ಪರಮಾತ್ಮ ಜೊತೆಯಾಗಿ ಹೋಗುವಂಥದ್ದು. ಸೊ ಪರಮಾತ್ಮನಿಗೆ ನಮ್ಮ ಬಗ್ಗೆ ಎಲ್ಲವೂ ಕೂಡ ತಿಳಿದಿರ್ತದೆ, ನಾವು ಏನೇನ್ ಮಾಡಿದ್ದೇವೆ ಹಿಂದಿನ ಜನ್ಮದಲ್ಲಿ ಅಂತ. ಹಾಗಾಗಿ ನಮ್ಮ ಬೆಸ್ಟ್ ಫ್ರೆಂಡ್ ವೆಲ್ ವಿಷರ್ ಯಾರು ಭಗವಂತ. ಮತ್ತೆ ಎಂಜಾಯರ್, ಈಗ ನಾವು ಈಗ ಒಂದು ಭಗವಂತನ ಈಗ ಟೆಂಪಲ್ಗೆ ಹೋಗುವಂಥದ್ದು, ಅಲ್ಲಿ ಆ ಒಂದು ಕೀರ್ತನೆಯನ್ನು ಮಾಡುವಂಥದ್ದು, ಪ್ರಸಾದವನ್ನು ಸ್ವೀಕರಿಸುವಂಥದ್ದು, ಭಕ್ತರ ಸಂಘದಲ್ಲಿ ಇದ್ದುಕೊಂಡು ಇದೆಲ್ಲ ಯಾಕೆ ಮಾಡ್ತೇವೆ ಅಂತ ಹೇಳಿದ್ರೆ ಭಗವಂತನ ಸಂತೋಷದಲ್ಲಿ ನಾವು ಪಾಲ್ಗೊಳ್ಳುವಂಥದ್ದು. ಹಾಗಾಗಿ ಸುಪ್ರೀಂ ಎಂಜಾಯರ್ ಭಗವಂತ, ಸುಪ್ರೀಂ ಕಂಟ್ರೋಲರ್. ನಾವು ತಿಳಿತೇವೆ ನಾನು ಈ ಮನೆಯನ್ನು ಕಂಟ್ರೋಲ್ ಮಾಡ್ತಾ ಇದ್ದೀನಿ, ಮನೆಯವರನ್ನೆಲ್ಲ ನಾನು ಹೇಳಿದಾಗೆ ಕೇಳ್ಬೇಕು ಅಂತೇಳಿ. ಆದ್ರೆ ನಾವು ಎಷ್ಟೋ ಸಲ ಆ ರೀತಿಯಾಗಿ ನಡೆಯುವುದಿಲ್ಲ. ಯಾಕಂತ ಹೇಳಿದ್ರೆ ನಾವು ನಮ್ಮನ್ನಷ್ಟೇ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ, ನಾವು ಬೇರೆಯವರನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಭಗವಂತ ಎಲ್ಲರನ್ನು ನಿಯಂತ್ರಿಸ್ತಾನೆ. ಇದು ನಮ್ಮ ಅನುಭವಕ್ಕೆ ಬಂದಿದೆ, ಎಷ್ಟೋ ಒಂದು ಉದಾಹರಣೆಗಳು ನೋಡ್ಬೋದು. ಭಗವಂತ ಎಲ್ಲರನ್ನು ಕಂಟ್ರೋಲ್ ಮಾಡ್ತಾನೆ. ಸೊ ಇದನ್ನು ಯಾರು ತಿಳಿದುಕೊಳ್ತಾರೆ ಅವರಿಗೆ ಶಾಂತಿ ಇರ್ತದೆ. ಇಲ್ಲದ್ರೆ ನಾವೀಗ ಈ ಶ್ಲೋಕವನ್ನು ಯಾವಾಗಲಾದ್ರೂ ಬೇಸರ ಆದಾಗ ಹೇಳ್ಕೋಬೇಕಂತೆ. ಯಾಕಂದ್ರೆ ಬೇಸರ ಆಗೋದಂತ ಹೇಳಿದ್ರೆ ಯಾಕೆ, ನನಗಿವತ್ ಸಂತೋಷ ಆಗ್ಲಿಲ್ಲ, ನನ್ಗಿವತ್ ಬೇಸರ ಆಗಿದೆ, ದುಃಖ ಆಗಿದೆ,
ಹೀಗೆ ಅನ್ಕೊಳ್ತೇವೆ. ಆದ್ರೆ ಯಾವಾಗ ನಾವು ಭಗವಂತ ಸುಪ್ರೀಂ ಎಂಜಾಯರ್ ಅಂತ ತಿಳಿತೇವೆ, ಆಗ ನಮಗೆ ಯಾವುದೇ ಬೇಸರ ಆಗೋದಿಲ್ಲ. ಇದು ಶಾಂತಿ ಮಂತ್ರ ಅಂತ ಹೇಳಲಾಗ್ತದೆ. ಸೊ ಎಲ್ಲಾ ಲೋಕಗಳ ಮತ್ತು ದೇವತೆಗಳ ಪರಮ ಪ್ರಭು ನಾನೇ. ಎಲ್ಲಾ ದೇವತೆಗಳು ಭಗವಂತನ ಆಜ್ಞಾನುಸಾರವಾಗಿಯೇ ಅವರವರ ಒಂದು ಕೆಲಸವನ್ನು ಮಾಡುವಂಥದ್ದು. ಸೊ ಎಲ್ಲಾ ಜೀವಿಗಳ ಉಪಕಾರಿಯು ಹಿತೈಷಿಯೂ ನಾನೇ ಎಂದು ಅರಿತ ಮನುಷ್ಯನು ಐಹಿಕ ದುಃಖಗಳ ಯಾತನೆಯಿಂದ ಮುಕ್ತನಾಗಿ ಶಾಂತಿಯನ್ನು ಪಡೆಯುವನು. ಹಾಗಾಗಿ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ಬೇಕು. ಜಪಿಸೋದ್ರಿಂದ ನಮಗೆ ಭಗವಂತನ ಬಗ್ಗೆ ತಿಳಿದುಕೊಳ್ಳಲು ಸಾಧ್ಯವಾಗ್ತದೆ. ಭಗವಂತನನ್ನು ತಿಳಿಯುವುದರಿಂದ ಏನು ಪ್ರಯೋಜನ? ಈ ಒಂದು ಭೌತಿಕ ಪ್ರಪಂಚದಿಂದ ನಮಗೆ ಬಿಡುಗಡೆ ಹೊಂದಿ ನಾವು ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಅಲ್ಲಿ ನಮಗೆ ಯಾವಾಗಲೂ ಸಂತೋಷವೇ ಇರುವಂತದ್ದು, ಅಲ್ಲಿ ದುಃಖ ಎಂಬುದು ಇಲ್ಲ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಇವತ್ತಿನ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ ಕೇಳಿ, ಚಾಟ್ ಅಲ್ಲಿ ಕೂಡ ಹಾಕ್ಬೋದು.